ನಮಸ್ಕಾರ. ಇವತ್ತಿನ ಈ ಒಂದು ವಿಶೇಷವಾದ ಕಾರ್ಯಕ್ರಮಕ್ಕೆ ತಮಗೆ ಪ್ರೀತಿಪೂರ್ವಕ ಸ್ವಾಗತವನ್ನು ಬಯಸ್ತಾ ಇದ್ದೇವೆ. ಇವತ್ತಿನ ಕಾರ್ಯಕ್ರಮ ಏನು ಅನ್ನುವಂಥದ್ದು ತಮಗೆ ಈಗಾಗಲೇ ತಿಳಿದಿದೆ. ಪುತ್ತೂರು ಜಾತ್ರೆಗೆ ಈಗಾಗಲೇ ಕ್ಷಣಗಣನೆ ಆರಂಭವಾಗಿದೆ. ಈಗಾಗಲೇ ಗೊನೆ ಮುಹೂರ್ತ ನಡೆದು ಏಪ್ರಿಲ್ 10ರಿಂದ ಐತಿಹಾಸಿಕವಾಗಿರುವಂತಹ ಹತ್ತೂರಿನ ಒಡೆಯ ಪುತ್ತೂರು ಶ್ರೀ ಮಹಾಲಿಂಗೇಶ್ವರನ ಜಾತ್ರೋತ್ಸವಕ್ಕೆ ಎಲ್ಲ ರೀತಿಯ ವ್ಯವಸ್ಥೆಗಳು ಸಿದ್ಧತೆಗಳು ಭರದಿಂದ ಸಾಗ್ತಾ ಇದೆ. ಈಗಾಗಲೇ ಜನಮಾನಸದಲ್ಲಿ ಆ ಜಾತ್ರೆಯ ಭಕ್ತಿಯ ಸಂಭ್ರಮ ಸಡಗರ ಕಾಣ್ತಾ ಇದೆ, ನಾವು ಗಮನಿಸಬಹುದು. ಸೊ ಈ ಒಂದು ಐತಿಹಾಸಿಕವಾದ ಜಾತ್ರೆಯ ಬಗ್ಗೆ ವಿಶೇಷವಾಗಿ ಒಂದು ಪರಿಚಯವನ್ನು ಕೊಡುವಂತಹ ಅಗತ್ಯ ಇಲ್ಲ. ವಿಶ್ವದಾದ್ಯಂತ ಪ್ರಸಿದ್ಧಿಯನ್ನ ಪಡೆದಿರುವಂತಹ ಜಾತ್ರೆ ಅಂದ್ರೆ ಪುತ್ತೂರಿನವರು ಮಾತ್ರ ಅಲ್ಲ, ಇಡೀ ಕರಾವಳಿ ಸಹಿತ ಇಡೀ ಕರ್ನಾಟಕದ ಜನರು ಕೂಡ ಈ ಒಂದು ಜಾತ್ರೋತ್ಸವದಲ್ಲಿ ಪಾಲ್ಗೊಳ್ಳುವಂತಹ ನೆಲೆಯಲ್ಲಿ ಅತ್ಯಂತ ಕಾತರದಿಂದ ಕಾಯ್ತಾ ಇರ್ತಾರೆ. ಇನ್ನು ಉದ್ಯೋಗ ನಿಮಿತ್ತ ಬೇರೆ ಬೇರೆ ಜಿಲ್ಲೆಗಳು, ರಾಜ್ಯಗಳು, ರಾಷ್ಟ್ರಗಳಲ್ಲಿ ನೆಲೆಸಿರುವಂತವರು ಕೂಡ ಪುತ್ತೂರು ಜಾತ್ರೆ ಅಂತ ಹೇಳಿದ ಕೂಡಲೇ ಆ ಸಂದರ್ಭದಲ್ಲಿ ಬಂದು ಊರಿಗೆ ಬಂದು ಆ ದೇವರ ಸೇವೆಯಲ್ಲಿ ಪಾಲ್ಗೊಳ್ಳುವಂಥದ್ದು ನಾವೆಲ್ಲರೂ ಕೂಡ ನೋಡಿಕೊಂಡಿರುವಂತಹ ವಿಚಾರ. ಸೊ ಈ ಒಟ್ಟು ವಿಚಾರಗಳ ಬಗ್ಗೆ ಅಂದ್ರೆ ಪುತ್ತೂರು ಶ್ರೀ ಮಹಾಲಿಂಗೇಶ್ವರ ದೇವಸ್ಥಾನದ ವಿಚಾರಕ್ಕೆ ಬಂದ್ರೆ ಅನೇಕ ಹೊಸತನಗಳು ನಿರಂತರವಾಗಿ ಪರಿಚಯವಾಗ್ತಾ ಇದೆ. ಬಹುಶಃ ಈಗಿನ ಒಂದು ವ್ಯವಸ್ಥಾಪನಾ ಸಮಿತಿ ಏನಿದೆ ಅಥವಾ ಕಾರ್ಯನಿರ್ವಾಹಕ ಅಧಿಕಾರಿಗಳ ಒಂದು ಆ ನೇತೃತ್ವದ ಒಟ್ಟು ತಂಡ ಏನಿದೆ, ಅದರ ಮೂಲಕ ದೇವಸ್ಥಾನವನ್ನ ಮತ್ತಷ್ಟು ಜನರು ಮತ್ತು ಆ ಭಕ್ತರು ಮತ್ತೆ ದೇವಸ್ಥಾನದ ನಡುವಿನ ಸಂಬಂಧವನ್ನ ಗಟ್ಟಿಗೊಳಿಸುವಂತಹ ಪ್ರಯತ್ನಗಳು ಮತ್ತಷ್ಟು ಆಗ್ತಾ ಇದೆ. ಅದರ ಜೊತೆಗೆ ಜಾತ್ರೋತ್ಸವದಲ್ಲಿ ಇನ್ನಷ್ಟು ಹೊಸತನಗಳನ್ನ ಈ ಬಾರಿ ಪರಿಚಯ ಮಾಡಲಾಗಿದೆ. ಎಲ್ಲದರ ಬಗ್ಗೆ ನಾವು ಸವಿಸ್ತಾರವಾಗಿ ಮಾಹಿತಿ ಕೊಡುವಂತ ನೆಲೆಯಲ್ಲಿ ಈ ಒಂದು ವಿಶೇಷವಾದ ಕಾರ್ಯಕ್ರಮವನ್ನ ಸುದ್ದಿಯ ಮೂಲಕ ಪ್ರಸ್ತುತಪಡಿಸಲಾಗ್ತಾ ಇದೆ. ಸೊ ಈ ಒಂದು ವಿಚಾರಗಳಿಗೆ ಸಂಬಂಧಪಟ್ಟ ಹಾಗೆ ಪುತ್ತೂರು ಜಾತ್ರೆಯ ಒಟ್ಟಾರೆ ವಿಚಾರಗಳ ಬಗ್ಗೆ ಸವಿಸ್ತಾರವಾಗಿ ವಿಸ್ತೃತವಾದ ಮಾಹಿತಿಯನ್ನ ಕೊಡುವ ನೆಲೆಯಲ್ಲಿ ಇಬ್ಬರು ಅತಿಥಿಗಳು ನಮ್ಮ ಜೊತೆಗೆ ಇದ್ದಾರೆ. ಮೊದಲನೆಯದಾಗಿ ನಮ್ಮ ಜೊತೆಗೆ ಇರುವಂತವರು ಪುತ್ತೂರು ಶ್ರೀ ಮಹತೋಬಾರ ಮಹಾಲಿಂಗೇಶ್ವರ ದೇವಸ್ಥಾನದ ವ್ಯವಸ್ಥಾಪನಾ ಸಮಿತಿ ಅಧ್ಯಕ್ಷರು, ಜೊತೆಗೆ ಉದ್ಯಮಿಗಳು ಆಗಿರುವಂತಹ ಕೇಶವ ಪ್ರಸಾದ್ ಮುಳಿಯ ಅವರು. ಅದೇ ರೀತಿ ಇರುವಂತಹ ಮತ್ತೊಬ್ಬ ಅತಿಥಿ ದೇವಸ್ಥಾನದ ಕಾರ್ಯನಿರ್ವಾಹಕ ಅಧಿಕಾರಿಗಳು, ಜೊತೆಗೆ ತಾಲೂಕು ಪಂಚಾಯತ್ನ ಕಾರ್ಯನಿರ್ವಾಹಕ ಅಧಿಕಾರಿಯಾಗಿ ಕೂಡ ಸೇವೆಯನ್ನ ಸಲ್ಲಿಕೆ ಮಾಡ್ತಾ ಇರುವಂತಹ ನವೀನ್ ಕುಮಾರ್ ಭಂಡಾರಿ ಅವರು. ಸೊ ಇಬ್ಬರನ್ನು ಕೂಡ ಪ್ರೀತಿಯಿಂದ ಕಾರ್ಯಕ್ರಮಕ್ಕೆ ಸ್ವಾಗತಿಸ್ತಾ ಇದ್ದೇನೆ. ಬಹುಶಃ ಇಬ್ಬರು ಕೂಡ ಅದೆಷ್ಟು ಒತ್ತಡದಲ್ಲಿ ಇರ್ತಾರೆ ಅನ್ನುವಂಥದ್ದನ್ನ ನಾವು ದಿನನಿತ್ಯ ನೋಡ್ತಾ ಇರ್ತೇವೆ. ಆದ್ರೆ ಪುತ್ತೂರು ಜಾತ್ರೆಯ ಸಂದರ್ಭದಲ್ಲಿ ಒಂದಷ್ಟು ವಿಚಾರಗಳ ಬಗ್ಗೆ ಜನತೆಯ ಜೊತೆಗೆ ಮುಕ್ತವಾಗಿ ಮಾತನಾಡಬೇಕು ಅನ್ನುವಂಥ ನೆಲೆಯಲ್ಲಿ ಬಂದು ಕಾರ್ಯಕ್ರಮದಲ್ಲಿ ಪಾಲ್ಗೊಂಡಿದ್ದಾರೆ. ಈ ಹಿಂದೆ ಬೇರೆ ಬೇರೆ ಸಂದರ್ಭಗಳಲ್ಲಿ ಕಾರ್ಯಕ್ರಮಗಳಲ್ಲಿ ಬಂದು ಪಾಲ್ಗೊಂಡು ಜನತೆಯ ಜೊತೆಗೆ ಒಂದು ಸಂವಹನ ಮಾಡಿದಂತಹ ಅತಿಥಿಗಳು. ಈಗಾಗಲೇ ಇವರ ಮೂಲಕ ನಡೀತಾ ಇರುವಂತಹ ಕೆಲಸ ಕಾರ್ಯಗಳ ಬಗ್ಗೆ ತಮಗೆಲ್ಲರಿಗೂ ಕೂಡ ಅರಿವಿದೆ. ಮುಳಿಯ ಜ್ಯುವೆಲ್ಲರ್ಸ್ನ ಒಂದು CMD ಆಗಿರುವಂತಹ ಕೇಶವ ಪ್ರಸಾದ್ ಮುಳಿಯ ಅವರು ಈಗ ದೇವಸ್ಥಾನದ ವ್ಯವಸ್ಥಾಪನಾ ಸಮಿತಿ ಅಧ್ಯಕ್ಷರಾಗಿ ವಿವಿಧ ಹೊಸತನಗಳನ್ನ ದೇವಸ್ಥಾನಕ್ಕೆ ಸಂಬಂಧಪಟ್ಟ ಹಾಗೆ ಪರಿಚಯವನ್ನ ಮಾಡಿದ್ದಾರೆ. ದೇವಸ್ಥಾನದ ಮೂಲಕ ನಡೀತಾ ಇರುವಂತಹ ಗದ್ದೆಗಿಳಿಯೋಣ ಭತ್ತ ಬೆಳೆಯೋಣ ಎನ್ನುವಂತ ಒಂದು ಪರಿಕಲ್ಪನೆ ಇರಬಹುದು, ಅದರ ಜೊತೆಗೆ ಧಾರ್ಮಿಕ ಶಿಕ್ಷಣವನ್ನು ನೀಡುವಂತಹ ವಿಚಾರ ಇರಬಹುದು, ಅದರ ಜೊತೆಗೆ ಇನ್ನಿತರ ಸಂಘ ಸಂಸ್ಥೆಗಳ ಮೂಲಕ ಸಾಮಾಜಿಕ ಚಟುವಟಿಕೆಯಲ್ಲಿ ಕೂಡ ತೊಡಗಿಸಿಕೊಂಡಿರುವಂತವರು. ಅದೇ ರೀತಿ ನವೀನ್ ಭಂಡಾರಿ ಅವರ ಮೂಲಕವೂ ಕೂಡ ಇಲಾಖೆಗೆ ಸಂಬಂಧಪಟ್ಟ ಹಾಗೆ, ಕ್ಷೇತ್ರಕ್ಕೆ ಸಂಬಂಧಪಟ್ಟ ಹಾಗೆ ಅನೇಕ ಕಾರ್ಯಕ್ರಮಗಳು ನಡೀತಾ ಇರುವಂತದ್ದನ್ನು ನಾವೆಲ್ಲರೂ ಕೂಡ ನೋಡಿಕೊಂಡು ಬರ್ತಾ ಇದ್ದೇವೆ. ಸೊ ಮತ್ತಷ್ಟು ಮಾತನಾಡೋಣ. ಸೊ ಅತಿಥಿಗಳನ್ನ ಮತ್ತೊಮ್ಮೆ ಪ್ರೀತಿಪೂರ್ವಕವಾಗಿ ಸ್ವಾಗತ ಮಾಡ್ತಾ, ಪುತ್ತೂರು ಜಾತ್ರೆ ಅಂತ ಹೇಳಿದ್ರೆ ಎಲ್ಲರಲ್ಲೂ ಕೂಡ ಒಂದು ರೀತಿಯ ರೋಮಾಂಚನ, ಭಕ್ತಿ ಭಾವದ ಒಂದು ಪರಾಕಾಷ್ಠೆಯನ್ನ ನಾವು ನೋಡಬಹುದು. ಕಾಯ್ತಾ ಇರ್ತಾರೆ ಪುತ್ತೂರು ಜಾತ್ರೆ ಯಾವಾಗ ಆರಂಭ ಆಗುತ್ತೆ. ಬಹುಶಃ ಕಳೆದ 2 ವರ್ಷಗಳಲ್ಲಿ ಪುತ್ತೂರು ಜಾತ್ರೆ ನಡೆದಿದ್ರು ಎಲ್ಲೋ ಆ ಸಂಭ್ರಮವನ್ನ ಪೂರ್ಣ ಮಟ್ಟಿಗೆ ನೋಡೋದಿಕ್ಕೆ ಸಾಧ್ಯ ಆಗಿಲ್ಲ ಅನ್ನುವಂತ ಭಾವನೆ ಜನರಲ್ಲಿ ಆ ಕೋವಿಡ್ ನ ಸಂಕಷ್ಟದ ಸಂದರ್ಭದಲ್ಲಿ. ಸೊ ಇದೀಗ ಅದೆಲ್ಲವನ್ನು ಕೂಡ ಕಳೆದು ಆ ಎಲ್ಲ ಸಂಕಷ್ಟದ ದಿನಗಳನ್ನ ಕಳೆದು ಮತ್ತೆ ಆ ಹಿಂದಿನ ವೈಭವವನ್ನ ನೋಡ್ತೇವೆ ಅನ್ನುವಂತ ಒಂದು ಭಾವನೆ ಜನರಲ್ಲಿ ಇದೆ ಅನ್ನುವಂಥದ್ದು. ಸರ್, ಮೊದಲನೆಯದಾಗಿ ಅಧ್ಯಕ್ಷರ ನೆಲೆಯಲ್ಲಿ ತಮ್ಮಲ್ಲಿ ಕೇಳುವಂಥದ್ದು, ಈ ಸಂದರ್ಭದಲ್ಲಿ ಮೊದಲನೆಯದಾಗಿ ತಮ್ಮ ಒಂದು ಪ್ರತಿಕ್ರಿಯೆ ಜಾತ್ರೆಯ ಬಗ್ಗೆ. ಎಲ್ಲರಿಗೂ ನಮಸ್ಕಾರಗಳು. ಪುತ್ತೂರು ಶ್ರೀ ಮಹತೋಬಾರ ಮಹಾಲಿಂಗೇಶ್ವರ ದೇವರ ಚರಣಾರವಿಂದಗಳಿಗೆ ನಮಿಸುತ್ತಾ, ಪುತ್ತೂರು ಜಾತ್ರೆ ಅಂತ ಹೇಳಿದರೆ ಹತ್ತೂರಲ್ಲಿ ಒಂದು ಸಂಭ್ರಮದ ವಾತಾವರಣ. ಇತಿಹಾಸ ಪ್ರಸಿದ್ಧವಾಗಿದೆ. ಪುತ್ತೂರು ಬೆಡಿ ಅಂತೇಳಿ ಹೇಳುವಂಥದ್ದು ಬಹಳಷ್ಟು ಜನ ಒಂದು ಸಂಭ್ರಮ ಪಡುವಂತಹ ವಿಚಾರ. ಪುತ್ತೂರು ಪುತ್ತೂರು ಬೆಡಿ ಅಡೂರು ಕೊಡಿ ಅಂತ ಹೇಳುವಂಥದ್ದು ಒಂದು ಬಹಳ ಪ್ರತೀತಿ ಇದ್ದಂತಹ ವಿಚಾರ. ಸೊ ಹಾಗಾಗಿ
ಈ ಒಂದು ಪುತ್ತೂರು ಬೆಡಿಗೆ ಎಲ್ಲರೂ ಕಾತರವಾಗಿ ಕಾಯ್ತಾ ಇದ್ದಾರೆ. ಅದೇ ರೀತಿಯಲ್ಲಿ ನಾವು ಕೂಡ ಆ ಒಂದು ವ್ಯವಸ್ಥೆಗಳನ್ನು ಪ್ರಾರಂಭ ಮಾಡಲಿಕ್ಕೆ ಎಲ್ಲ ರೀತಿಯ ತಯಾರಿಗಳನ್ನು ಮಾಡಿದ್ದೇವೆ. ಆ ದಿವಸ ಹಿಂದಿನ ರೀತಿಯಲ್ಲೇ ಬೆಡಿ ನಡ್ಕೊಳ್ಳುವ ರೀತಿಯಲ್ಲಿ ಅಥವಾ ಜಾತ್ರೆಗೆ ಬೇಕಾಗುವ ಪೂರ್ವ ತಯಾರಿಗಳನ್ನು ಮಾಡಿ ಪೂರ್ವ ಸಿದ್ಧತೆಗಳಲ್ಲಿ ಅದರ ಸ್ವಚ್ಛತೆ ಇರ್ಬೋದು, ನೈರ್ಮಲ್ಯತೆ ಇರ್ಬೋದು, ಎಲ್ಲ ವಿಷಯಗಳಲ್ಲಿ ಒಂದಷ್ಟು ಉಪಸಮಿತಿಗಳನ್ನು ರಚನೆ ಮಾಡಿಕೊಂಡು ಆ ಮೂಲಕ ಜಾತ್ರೆಯನ್ನು ಇನ್ನಷ್ಟು ಶಿಸ್ತುಬದ್ಧವಾಗಿ ಮಾಡಲಿಕ್ಕೆ ಏನಾಗಬೇಕು ಅಂತ ಹೇಳುವಂಥದ್ದನ್ನು ಚಿಂತನೆ ಮಾಡಿ ಕೆಲಸ ನಡೀತಾ ಇದೆ. ಓಕೆ, ಅದೇ ರೀತಿ ಕಾರ್ಯನಿರ್ವಹಣಾಧಿಕಾರಿಗಳಾಗಿರುವಂತಹ ನವೀನ್ ಕುಮಾರ್ ಭಂಡಾರಿ ಅವರು ಸರ್, ತಮ್ಮ ಒಂದು ಮಾತು, ಪ್ರಥಮ ಪ್ರತಿಕ್ರಿಯೆ. ಎಲ್ಲರಿಗೂ ನಮಸ್ತೆ. ಈಗಾಗಲೇ ಪುತ್ತೂರು ಜಾತ್ರೋತ್ಸವಕ್ಕೆ ಕ್ಷಣಗಣನೆ ಕಾಯ್ತಾ ಇದೆ. 10ರಿಂದ 20ರವರೆಗೆ ಬೇರೆ ಬೇರೆ ರೀತಿಯ ಕಾರ್ಯಕ್ರಮಗಳು ವರ್ಷಂಪ್ರತಿ ನಡೆಯುವಾಗೆ ನಡೀತಿತ್ತು. ಆದರೆ ಕಳೆದ 2 ವರ್ಷಗಳಿಂದ ನಮಗೆ ಅದ್ಧೂರಿಯಾಗಿ ಮಾಡಲಿಕ್ಕೆ ಆಗಿಲ್ಲ. ಆದರೆ ಈ ಸಲದ ವ್ಯವಸ್ಥಾಪನಾ ಸಮಿತಿ ಬೇರೆ ಬೇರೆ ಕಾರ್ಯಕ್ರಮಗಳನ್ನು ಹಮ್ಮಿಕೊಂಡು, ಸಾಂಸ್ಕೃತಿಕ ಕಾರ್ಯಕ್ರಮಗಳನ್ನು ಹಮ್ಮಿಕೊಂಡು ಈಗಾಗಲೇ ನಮ್ಮ ಮಾನ್ಯ ಶಾಸಕರ ನೇತೃತ್ವದಲ್ಲಿ ಪುತ್ತೂರಿಗೆ ಸಂಬಂಧಪಟ್ಟಂಥ ಎಲ್ಲ ಸಾರ್ವಜನಿಕರ ಸಭೆಯನ್ನು ಕರೆದು ಅವರ ಅಭಿಪ್ರಾಯವನ್ನು ಪಡೆದು ಈ ವರ್ಷದ ಜಾತ್ರೆಯನ್ನು ಯಾವ ಥರ ಮಾಡ್ಬೋದು ಅಂತ ನಾವು ಈಗಾಗಲೇ ಕರೆದು ಅವರ ಸಲಹೆ ಸೂಚನೆಯನ್ನು ಪಡೆದಿದ್ದೇವೆ. ಅದರೊಟ್ಟಿಗೆ ಎಲ್ಲ ಇಲಾಖೆಗಳ ಅಧಿಕಾರಿಗಳ ಸಭೆಯನ್ನು ನಾವು ಕರೆದು ಪ್ರತಿಯೊಂದು ಇಲಾಖೆಗಳ ಅಂದರೆ ಆರೋಗ್ಯ ಇಲಾಖೆಯ ಜವಾಬ್ದಾರಿ ಅವರು ಪೂರ್ಣವಾಗಿ ನಿರ್ವಹಿಸುವ ಬಗ್ಗೆ ಸಲಹೆ ಸೂಚನೆ, ಹಾಗೆಯೇ ಈಗ ಪೊಲೀಸ್ ಡಿಪಾರ್ಟ್ಮೆಂಟ್ ಮುಖ್ಯವಾಗಿ, ಯಾಕೆಂದರೆ ಈ ವರ್ಷ ನಮ್ಮ ನಿರೀಕ್ಷೆ ತುಂಬ ಜನರು ಬರುವಂಥ ನಿರೀಕ್ಷೆ ಇಟ್ಕೊಂಡಿದ್ದೇವೆ. ಆ ನಿಟ್ಟಿನಲ್ಲಿ ಸೂಕ್ತ ಬಂದ ಭಕ್ತಾಭಿಮಾನಿಗಳಿಗೆ ಯಾವುದೇ ಹೋಗುವಾಗ ತೊಂದರೆ ಆಗದ ಹಾಗೆ ನಾವು ವ್ಯವಸ್ಥೆಯನ್ನು ಮಾಡಬೇಕಾಗುತ್ತೆ. ಆ ನಿಟ್ಟಿನಲ್ಲಿ ಪ್ರತಿಯೊಂದು ಊಟದ ವ್ಯವಸ್ಥೆ ಇರ್ಬೋದು, ಹಾಗೆ ರಥೋತ್ಸವ ವೀಕ್ಷಣೆ ಇರ್ಬೋದು, ಎಲ್ಲವನ್ನು ಸೂಕ್ತ ವ್ಯವಸ್ಥೆಯನ್ನು ನಾವು ಮಾಡಲಿಕ್ಕಿದ್ದೇವೆ. ಮತ್ತು ಬೇರೆ KSRTC ಇರ್ಬೋದು, ಬಸ್ಸು, ಅವರ ಬಸ್ಸಿನ ವ್ಯವಸ್ಥೆ ಹೋಗಿ ಬರುವವರಿಗೆ ದೂರದವರಿಗೆ ರಾತ್ರಿ ಆದರೂ ಸ್ಪೆಷಲ್ ಬಸ್ಸನ್ನು ಹಾಕುವ ವ್ಯವಸ್ಥೆಯನ್ನು ಮಾಡಲಿಕ್ಕಿದ್ದೇವೆ. ಒಟ್ಟಾರೆಯಾಗಿ ಟೋಟಲ್ ಆಗಿ ಎಲ್ಲ ಕಳೆದ 2-3 ತಿಂಗಳಿಂದ ನಮ್ಮ ಸಮಿತಿ ಮತ್ತು ಇತರ ಸಾರ್ವಜನಿಕರು ಮತ್ತು ಸಂಘ ಸಂಸ್ಥೆಗಳನ್ನು ಸೇರಿಸಿಕೊಂಡು ಅತ್ಯಂತ ಅದ್ಧೂರಿಯಾಗಿ ಮಾಡಲಿಕ್ಕೆ ನಾವು ಅಣಿಯಾಗಿದ್ದೀರಿ. ಸೊ ಆ ನೆಲೆಯಲ್ಲಿ ಸಿದ್ಧತೆಗಳನ್ನು ನಾವು ಕೂಡ ನೋಡ್ತಾ ಇರ್ತೇವೆ. ಮಾಧ್ಯಮದಲ್ಲಿ ಈ ಬಗೆಗಿನ ವರದಿಯನ್ನು ಕೂಡ ನಾವೆಲ್ಲರೂ ಕೂಡ ಗಮನಿಸಿಕೊಂಡು ಬರ್ತಾ ಇದ್ದೇವೆ. ನಮ್ಮ ವ್ಯವಸ್ಥಾಪನಾ ಸಮಿತಿಯ ವಿವಿಧ ಸದಸ್ಯರು ವಿವಿಧ ಉಪಸಮಿತಿಗಳ ನೇತೃತ್ವವನ್ನು ವಹಿಸಿಕೊಂಡಿದ್ದಾರೆ. ಆ ರೀತಿಯಲ್ಲಿ ಆ ಉಪಸಮಿತಿಗಳು ಪುತ್ತೂರಿನ ಸಾರ್ವಜನಿಕರು ಆ ಉಪಸಮಿತಿಗಳಲ್ಲಿ ಸೇರಿಕೊಂಡು ನಮಗೆ ಹೆಗಲಿಗೆ ಹೆಗಲು ಕೊಟ್ಟು ಕೆಲಸ ಮಾಡ್ತಾ ಇದ್ದಾರೆ. ಸೊ ಆ ಮೂಲಕ ಒಂದು ಅತ್ಯಂತ ಶಿಸ್ತುಬದ್ಧವಾಗಿ ಮಾಡಬೇಕು ಅಂತ ಹೇಳುವಂಥ ಒಂದು ತಯಾರಿಯಲ್ಲಿ ಉದ್ದೇಶವನ್ನು ಹೊಂದಿಕೊಂಡಿದ್ದೇವೆ. ಸಾರ್ವಜನಿಕರಲ್ಲೂ ಸಹಕಾರ ಕೊಡಬೇಕು ಈ ವಿಷಯದಲ್ಲಿ. ಆ ಹಿಂದಿನ ವೈಭವವನ್ನ ಮತ್ತೆ ಮರಳಿ ತರುವಲ್ಲಿ ತಮ್ಮ ತಂಡ ಇಲ್ಲಿ ಪ್ರಯತ್ನವನ್ನ ಮಾಡ್ತಾ ಇದೆ ಅನ್ನುವಂಥದ್ದನ್ನ ನಾವು ಗಮನಿಸಬಹುದು. ಜೊತೆಗೆ ಪುತ್ತೂರು ಜಾತ್ರೆಯ ವೈಭವದ ಬಗ್ಗೆ ನಾಣ್ಣುಡಿಗಳ ಮೂಲಕ ತಾವು ಹೇಳಿದ್ರಿ ಎಷ್ಟು ಪ್ರಸಿದ್ಧಿಯನ್ನ ಪಡೆದಿರುವಂಥದ್ದು ಅನ್ನುವಂಥದ್ದು. ಸೊ ತಮ್ಮ ಒಂದು ದೃಷ್ಟಿಯಲ್ಲಿ ಅಥವಾ ತಾವು ಬೆಳೆದು ಬಂದ ಹಂತದಲ್ಲಿ ಜಾತ್ರೆಯನ್ನು ನೋಡಿಕೊಂಡು ಬಂದ ಹಾಗೆ ಅದರ ಒಂದು ವೈಭವ, ಅದರ ಒಂದು ಸಂಭ್ರಮವನ್ನ ನೀವು ಒಂದು ವಿವರಿಸಿದ್ರೆ, ಅಥವಾ ತಮ್ಮ ಒಂದು ಮನೆತನ ಪುತ್ತೂರಿಗೆ ಬಹಳಷ್ಟು ಕೊಡುಗೆಯನ್ನ ಕೊಟ್ಟಿರುವಂಥದ್ದು. ಸೊ ಆ ಎಲ್ಲ ಹಿನ್ನೆಲೆಯನ್ನ ಸೇರಿಸಿಕೊಂಡು ಆ ಜಾತ್ರೆಯ ವೈಭವವನ್ನು ವರ್ಣಿಸೋದಿದ್ರೆ. ಪುತ್ತೂರು ಜಾತ್ರೆ ಅಂತೇಳಿ ಹೇಳಿದರೆ ಅದೊಂದು ಸಂಭ್ರಮದ ಸಂದರ್ಭ. ಮುಖ್ಯವಾಗಿ ಆ ಸಂದರ್ಭಗಳಲ್ಲೆಲ್ಲ ನಮಗೆ ಇನ್ನೂ ಹೆಚ್ಚಿನ ಖುಷಿ ಏನಿರ್ತಿತ್ತು ಅಂತ ಹೇಳಿದರೆ, ನಮ್ಮ ಬಂಧು ಬಳಗದವರು ಇವರೆಲ್ಲ ಆ ಸಂದರ್ಭದಲ್ಲಿ ಜಾತ್ರೆಗೆ ಅಂತೇಳಿ ಮನೆಗೆ ಬರ್ತಾರೆ. ಸೊ ಆ ಒಂದು ನಮ್ಮ ಭಾವಂದರು, ಅಕ್ಕಂದರು, ಅತ್ತಿಗೆಂದರು ಅವರೆಲ್ಲ ಬಂದ ಸಂದರ್ಭದಲ್ಲಿ ಅವರೊಟ್ಟಿಗೆ ಸೇರಿಕೊಂಡು ಜಾತ್ರೆಗೆ ಬರುವಂಥದ್ದಿದೆ ಅಲ್ಲ. ಸೊ ಆ ಒಂದು ಜಾತ್ರೆಯ ಸಂದರ್ಭ ಪುತ್ತೂರಿಗೆ ಬರೋದು. ಜಾತ್ರೆ ಅಂತ ಹೇಳಿದರೆ ಅದರ ಏಪ್ರಿಲ್-ಮೇಯ ಸಂದರ್ಭದಲ್ಲಿ, ಏಪ್ರಿಲ್ ಪ್ರಥಮ ಭಾಗದಲ್ಲಿ ಎಲ್ಲರೂ ನಮ್ಮ ಈ ಕಡೆಗೆ ಪುತ್ತೂರು ಕಡೆ ಮುಖ ಮಾಡೋದು ಅಂತ ಹೇಳುವಂಥ ಒಂದು ಪ್ರತೀತಿ ಮೊದಲಿಂದಲೇ ಅಂದರೆ ವ್ಯವಸ್ಥೆ ಮೊದಲಿಂದಲೇ ಇದ್ದಂಥದ್ದು. ಆಮೇಲೆ ಕಟ್ಟೆ ಪೂಜೆಗಳು ಯಾಕೆ ಅಂತ ಹೇಳಿದರೆ, ಅವತ್ತಿನ ಲೆಕ್ಕದಲ್ಲಿ ಇವತ್ತಿಗೆ ನೋಡುವಾಗ ಇವತ್ತು ಸಹ ಬಹಳಷ್ಟು ಕಟ್ಟೆಗಳು ಜಾಸ್ತಿ ಆಗಿದ್ದಾವೆ. ಹಿಂದಿನ ಸಂದರ್ಭದಲ್ಲಿ ಅಷ್ಟು ಕಟ್ಟೆಗಳು ಇರಲಿಲ್ಲ. ಆದರೆ ಆ ದೇವರನ್ನು ನಾವು ಕಾಯುವಂಥದ್ದು, ಮತ್ತು ದೇವರ ಸವಾರಿ ಬಂದಾಗ ಅಲ್ಲಿ ಆರತಿ ಮಾಡಿ ಅಲ್ಲಿ ದೇವರನ್ನು ಎದುರುಗೊಳ್ಳುವಂಥದ್ದು, ಈ ಎಲ್ಲ ವಿಚಾರಗಳಲ್ಲಿ ಜನರ ಒಂದು ಉತ್ಸಾಹ. ಯಾಕೆಂತ ಹೇಳಿದರೆ, ಇವತ್ತೀಗ ನೋಡೋದಾದರೆ 151 ಕಟ್ಟೆ, ಈ ವರ್ಷಕ್ಕೆ 151 ಕಟ್ಟೆ ಇದೆ ಪುತ್ತೂರಿನ ಸುತ್ತಮುತ್ತ. ಇಷ್ಟು ವ್ಯಾಪ್ತಿಯಲ್ಲಿ ಇಷ್ಟು ಜಾಸ್ತಿ ಒಂದು ಕಟ್ಟೆ ಇರುವಂಥದ್ದು ಇಲ್ಲಿ ಸುತ್ತಮುತ್ತ ಎಲ್ಲೂ ಕಂಡ ಹಾಗೆ ಇಲ್ಲ. ಕರ್ನಾಟಕದಲ್ಲಂತೂ 151 ಕಟ್ಟೆ ಇಲ್ಲ, ಹೊರಗಡೆ ಕೂಡ ಎಲ್ಲೂ ನಾವು ಕಂಡ ಹಾಗೆ ಕೇಳಿದ ಹಾಗೆ ಇಲ್ಲ.
ಸೊ ಹಾಗಾಗಿ ಈ ಇತಿಹಾಸ ಅಂತ ಹೇಳುವಂಥದ್ದು ಏನು ಅಂತೇಳಿ ಹೇಳಿದರೆ, ಈ ರೀತಿಯ ಒಂದು ದೇವರು ಅಂದರೆ ನಾವು ಹೇಳೋದಾದರೆ ನಮ್ಮ ಈಗಿನ ಮಾಡರ್ನ್ ಭಾಷೆಯಲ್ಲಿ ಬೇಕಿದ್ರೆ ಹೇಳೋದಾದರೆ ದೇವರ ಬ್ರಾಂಚ್ ಆಫೀಸ್ ಅಂತೇಳಿ ಹೇಳ್ಬೋದು. ಅಷ್ಟು ಬ್ರಾಂಚ್ ಆಫೀಸನ್ನು ದೇವರು ಇದ್ದಾರೆ ಅಂತೇಳಿ ಹೇಳುವ ರೀತಿಯಲ್ಲಿ. ಹಾಗೆ ಒಂದು 18 ಕಿಲೋಮೀಟರ್ ದೂರದ ತನಕ ಹೋಗಿ ಅವಭೃತ ಸ್ನಾನ ಮಾಡಿ ಬರುವಂಥದ್ದು ಕೂಡ ಒಂದು ಬಹಳಷ್ಟು ಅಷ್ಟೇ ವಿಶೇಷ. ಅದು ಅದರಲ್ಲಿ ಇತಿಹಾಸದನ್ನು ನೀವು ಹೇಳೋದಾದರೆ, ಪುತ್ತೂರಿನ ಜಾತ್ರೆಯಲ್ಲಿ ಒಂದು ಮಹತ್ತರವಾದ ವಿಶೇಷ ಏನು ಅಂತ ಹೇಳಿದರೆ, ದೇವರು ಹೊರಗೆ ಹೋಗಬೇಕಿದ್ರೆ ಗಣಪತಿಯ ಮುಂದೆ ಒಂದು ಆರತಿ ಮಾಡಿ ಹೋಗುವಂಥದ್ದು. ಅಂದರೆ ಪುತ್ತೂರಿನ ದೇವಸ್ಥಾನದಲ್ಲಿ ಗಣಪತಿ ಮಹಾಲಿಂಗೇಶ್ವರನ ಜೊತೆ ಬಂದು ಅಲ್ಲಿ ಇದ್ದಂಥದ್ದು, ಅಥವಾ ಗಣಪತಿ ಇಲ್ಲಿ ಮೊದಲೇ ಸ್ಥಾಪಿತವಾಗಿದ್ದ ಜಾಗದಲ್ಲಿ ಮಹಾಲಿಂಗೇಶ್ವರನ ಸ್ಥಾಪನೆ ಆದದ್ದು ಅಂತ ಹೇಳುವ ರೀತಿಯ ಒಂದು ಅರ್ಥ ಬರ್ತದೆ ಅಂತ ಹೇಳೋದಂಥದ್ದನ್ನು ದೈವಜ್ಞರು ಹೇಳಿದ್ದಾರೆ. ಅದು ಯಾಕೆಂತ ಹೇಳಿದರೆ, ದೇವರ ಪುಷ್ಪಕನ್ನಡಿಯನ್ನು ಹಿಡ್ಕೊಂಡು ಬ್ರಹ್ಮವಾಹಕರು ಗಣಪತಿ ಗುಡಿಯ ಮುಂದೆ ಬಂದು ಅಲ್ಲಿ ಆರತಿ ಮಾಡಿ ನಂತರ ನಾವು ಹೊರಗೆ ಬರುವಂಥದ್ದು, ಹೊರಾಂಗಣಕ್ಕೆ ಬರುವಂಥದ್ದು. ಅದೊಂದು ಬಹಳ ವಿಶೇಷ. ಯಾವ ದೇವಸ್ಥಾನಗಳಲ್ಲೂ ಹೆಚ್ಚಾಗಿ ಅಂತಹ ಒಂದು ಸಂಪ್ರದಾಯ ಇರೋದಿಲ್ಲ. ಸೊ ಇದು ಒಂದು ರೀತಿಯ ವಿಶೇಷ ವಿಚಾರ. ಹಾಗೆ ಉಳ್ಳಾಲ್ತಿ ಭಂಡಾರ ಬರುವಂಥದ್ದು, ಉಳ್ಳಾಲ್ತಿ ದಂಡನಾಯಕ ಭಂಡಾರ ಬರುವಂಥದ್ದು. ವಿಶೇಷವಾಗಿ ನಾವಿಲ್ಲಿ ಗಮನಿಸಬೇಕಾದದ್ದು ಏನು ಅಂತ ಹೇಳಿದ್ರೆ, ಅಷ್ಟಮಂಗಲದಲ್ಲಿ ಬಹಳ ಸುಂದರವಾಗಿ ವರ್ಣಿಸಿದ್ದಾರೆ ದೈವಜ್ಞರು. ಉಳ್ಳಾಲ್ತಿ ಅಂತ ಹೇಳಿದರೆ ಶ್ರೀಪಾರ್ವತಿ ಶಿವನ ಭೇಟಿಗೆ ಬರುವಂಥ ಸಂದರ್ಭ ಅದು. ಸೊ ಹಾಗೆ ಪುತ್ತೂರು ಜಾತ್ರೆಯಲ್ಲಿ ಶ್ರೀಪಾರ್ವತಿ ಬಂದು ಶಿವನ ಭೇಟಿಗೊಂಡು ಜಾತ್ರೆಯನ್ನು ಹಾಗೂ ಉತ್ಸವಗಳನ್ನು ಶ್ರೀಪಾರ್ವತಿಯು ಖುದ್ದಾಗಿ ನಿಂತು ನಡೆಸಿ ಪರಶಿವನ ಒಂದು ಜಾತ್ರೆಯನ್ನು ನಡೆಸಿಕೊಟ್ಟು ಹೋಗುವಂಥದ್ದು ಅಂತ ಹೇಳುವಂಥದ್ದನ್ನು ಬಹಳ ಸುಂದರವಾಗಿ ವರ್ಣಿಸಿದ್ದಾರೆ. ಸೊ ಆ ಒಂದು ಭಾವನೆ ನಮಗೆ ಬಹಳ ಸುಂದರ ಸಂತಸವನ್ನು ಕೊಡ್ತದೆ. ಯಾಕೆಂತ ಹೇಳಿದರೆ, ಪರಶಿವ ಮತ್ತು ಪಾರ್ವತಿ ಒಟ್ಟಾಗಿ ಈ ಒಂದು ಸಂದರ್ಭದಲ್ಲಿ ಒಂದು ಉತ್ಸವವನ್ನು ನಡೆಸುವಂಥದ್ದು, ಅದನ್ನೆಲ್ಲ ನಾವು ವೀಕ್ಷಿಸುವಂಥದ್ದು ಬಹಳ ಸುಂದರವಾದ ಒಂದು ಕ್ಷಣ ಅಂತ ಹೇಳುವಂಥದ್ದನ್ನು ನಾನು ಇಲ್ಲಿ ಹೇಳಲಿಕ್ಕೆ ಇಚ್ಛೆಪಡ್ತಾ ಇದ್ದೀನಿ. ಓಕೆ, ಆ ರೀತಿ ತಾವು ಆ ಜಾತ್ರೆಯ ಸೊಬಗನ್ನು ತಾವು ವಿವರಿಸಿದ್ರಿ. ಇನ್ನು ನವೀನ್ ಕುಮಾರ್ ಸರ್, ತಾವು ಕಂಡ ಹಾಗೆ ಅಥವಾ ತಾವು ಜಾತ್ರೆಯ ಸೊಬಗನ್ನು ಯಾವ ರೀತಿ ವರ್ಣಿಸ್ತೀರಿ ಅಂತ? 2019 ನಂತರ ನನಗೆ ಅವಕಾಶ ಸಿಕ್ಕಿದ್ದೇ 2020-21. ಆದರೆ ಆ ಅವಕಾಶ ಏನಾಯ್ತಂದರೆ, ನಾವು 2019ರಲ್ಲಿ ಕರ್ಫ್ಯೂ ಅದೆಲ್ಲ ಇದ್ದ ಕಾರಣ ನಮಗೆ ಜಾತ್ರೋತ್ಸವವನ್ನು ಅದ್ದೂರಿಯಾಗಿ ಕೇವಲ ಧಾರ್ಮಿಕ ಕಾರ್ಯಕ್ರಮವನ್ನು ಮಾತ್ರ ನಾವು ದೇವಸ್ಥಾನದಲ್ಲಿ ದೇವರಿಗೆ ಏನೆಲ್ಲ ಸಮರ್ಪಿಸಬೇಕು ಅದನ್ನೆಲ್ಲ ಮಾಡಿದ್ದೇವೆ. ಮತ್ತು 20ರಲ್ಲಿ ಆದಷ್ಟು ಅದ್ದೂರಿ ಅಲ್ಲ ಅಂದರೂ ನಮ್ಮ ವ್ಯವಸ್ಥಾಪನಾ ಸಮಿತಿಯೊಟ್ಟಿಗೆ ಅತ್ಯುತ್ತಮವಾಗಿ ನಾನು ಸಹ ಅದರಲ್ಲಿ ಪಾಲ್ಗೊಂಡಿದ್ದೆ. ಪ್ರತಿ ದಿವಸ ನಮ್ಮ ಕಚೇರಿ ತಾಲೂಕು ಪಂಚಾಯತ್ ಒಟ್ಟಿಗೆ ದೇವಸ್ಥಾನದಲ್ಲಿ ಸಹ ಪಾಲ್ಗೊಂಡಿದ್ದೆ. ಜನರ ಅಭಿಪ್ರಾಯ, ಉತ್ಸಾಹ, ಕೆಲವರು ತುಂಬ ಜಾತ್ರೆ ಅದ್ದೂರಿ ಆಗಿಲ್ಲ ಅಂತ ತುಂಬ ಬೇಸರದಲ್ಲಿದ್ದದನ್ನು ನಾನು 2019ರಲ್ಲಿ ಕಂಡಿದ್ದೇನೆ. ದೇವರನ್ನು ನೋಡಲಿಕ್ಕೆ ಆಗಿಲ್ಲ ಪುತ್ತೂರಲ್ಲಿ ಅಂತ. ಆದರೆ ಈ ವರ್ಷ ಎಲ್ಲ ಅವಕಾಶಗಳು ಅವರಿಗೆ ಒದಗಿ ಬರ್ತಾ ಇದೆ. ಅದಕ್ಕೆ ಸಾಕಷ್ಟು ನಮ್ಮ ಸಮಿತಿ ಉಪಸಮಿತಿ ಎಲ್ಲ ಮಾಡಿಬಿಟ್ಟು ಸಾಧಾರಣ ಡೇ ಮತ್ತು ರಾತ್ರಿ ಎಲ್ಲವೂ ಅವರು ಕೂತ್ಕೊಂಡು ಅದರ ಬಗ್ಗೆನೇ ಜಾತ್ರೆ ಯಶಸ್ವಿಗೆ ಶ್ರಮ ಪಡ್ತಾ ಇದ್ದಾರೆ. ಓಕೆ, ಇನ್ನು ಜಾತ್ರೆಯ ವಿಚಾರಕ್ಕೆ ಬಂದರೆ ಸರ್, ಈ ಬಾರಿಯ ಜಾತ್ರೆಯಲ್ಲಿ ಹೊಸ ವಿಚಾರಗಳು ಏನಿದೆ? ಬಹುಶಃ ಕೆಲವೊಂದು ಕಾರ್ಯಯೋಜನೆಗಳನ್ನು, ಚಿಂತನೆಗಳನ್ನು ಹಮ್ಮಿಕೊಳ್ಳಲಾಗಿದೆ. ಈ ಬಗ್ಗೆ ಮಾಹಿತಿಯನ್ನು ಕೊಟ್ಟಿದ್ರಿ. ಸ್ವಲ್ಪ ವಿಸ್ತೃತವಾಗಿ ಹೇಳೋದಿದ್ರೆ ಈ ಬಾರಿಯ ಹೊಸ ವಿಚಾರಗಳ ಬಗ್ಗೆ. ಈ ಬಾರಿ ಜಾತ್ರೆಯಲ್ಲಿ ಹೊಸ ವಿಚಾರಗಳಾಗಿ ಹೇಳೋದಾದರೆ, ಅಷ್ಟಮಂಗಲದ ಒಂದು ನಂತರ ನಡೀತಾ ಇದೆ. ಸೊ ಆ ಸಂದರ್ಭದಲ್ಲಿ ಯಾಗಶಾಲೆಯನ್ನು ಒಂದು ಆಗಬೇಕು ಅಂತ ಹೇಳುವಂಥದ್ದು ದೈವಜ್ಞರು ಹೇಳಿದರು. ಅಂದರೆ ದೇವಸ್ಥಾನದ ಒಳಾಂಗಣದಲ್ಲಿ ಯಾವುದೇ ಸ್ವತಃ ವೈಯಕ್ತಿಕ ಯಾಗಗಳನ್ನು ಹೋಮಗಳನ್ನು ಮಾಡಬಾರ್ದು ಅಂತ ಹೇಳುವಂಥದ್ದು ಬಂದಿದೆ. ಸೊ ಅದಕ್ಕೋಸ್ಕರ ನಾವು ಆಗ್ನೇಯ ಭಾಗದಲ್ಲಿ ನಮ್ಮದೊಂದು ಕಟ್ಟಡದಲ್ಲಿ ಅಲ್ಲೊಂದು ಕಟ್ಟಡ ಮಾಡಿ ಅದರಲ್ಲಿ ಈಗ 8ನೇ ತಾರೀಕಿಗೆ ನಾವು ಅದನ್ನು ವಿದ್ಯುಕ್ತವಾಗಿ ಗಣಪತಿ ಹೋಮದ ಮೂಲಕ ಹಾಗೂ ಹಿಂದಿನ ದಿವಸ ವಾಸ್ತು ಪೂಜೆಯ ಮೂಲಕ ಅದನ್ನು ಸಾರ್ವಜನಿಕರಿಗೆ ಸಮರ್ಪಣೆ ಮಾಡಲಿಕ್ಕಿದ್ದಾರೆ, ದೇವರಿಗೆ ಸಮರ್ಪಣೆ ಮಾಡಲಿಕ್ಕಿದ್ದೇವೆ. ಓಕೆ,
ಸಾರ್ವಜನಿಕರಿಗೆ ಬಿಡುಗಡೆ ಮಾಡಿ ದೇವರಿಗೆ ಸಮರ್ಪಣೆ ಮಾಡಲಿಕ್ಕಿದ್ದೇವೆ. ಸೊ ಅದರಲ್ಲಿ ರುದ್ರ ಹವನ ನಡೀತದೆ. 11 ದಿವಸದ ಕಾಲ ರುದ್ರ ಹವನ ನಡೆದು ಅದು ಮಹಾರುದ್ರ 11 ದಿವಸ ನಡೆದಾಗ ಅದು ಮಹಾರುದ್ರ ಯಾಗ ಆಗ್ತದೆ. ಸೊ ಹಾಗಾಗಿ ಆ ಮಹಾರುದ್ರ ಯಾಗದ ಸಂಕಲ್ಪದಲ್ಲಿ ನಾವು 11 ದಿವಸ ಕಾಲ ರುದ್ರ ಯಾಗ ನಡೀಲಿಕ್ಕಿದೆ. ಅದಲ್ಲದೆ ಅದಕ್ಕೆ ವಿಶೇಷವಾಗಿ ಏನು ಅಂತ ಹೇಳಿದರೆ ಜನರಿಗೆ ಒಂದು ಸೇವೆಯನ್ನು ಮಾಡಲಿಕ್ಕೆ ಅವಕಾಶ ಮಾಡಲಾಗಿದೆ. ಅವರು ಸೇವಾ ಚೀಟಿಯನ್ನು ಮಾಡಿಕೊಂಡು ಅದನ್ನು ಮಾಡುವಂಥ ಅವಕಾಶ ಇಲ್ಲಿ ವಿಶೇಷವಾಗಿ ಇದೆ. ಅದಲ್ಲದೆ ವ್ಯವಹಾರ ಮೇಳ ಅಂತ ಹೇಳ್ಕೊಂಡು, ಯಾಕೆಂತ ಹೇಳಿದರೆ ಪುತ್ತೂರಿನ ಜಾತ್ರೆಯಲ್ಲಿ ಇಷ್ಟು ಜನ ಬರುವಂತಹ ಒಂದು ಸಂದರ್ಭ, ಪುತ್ತೂರಿನ ಪ್ರತಿಯೋರ್ವ ವ್ಯಾಪಾರಿ ಇರ್ಬೋದು ಅಥವಾ ವ್ಯವಹಾರದವನು ಇರ್ಬೋದು, ಅವ್ರು ಎಲ್ಲರೂ ಕೂಡ ಪುತ್ತೂರಿನ ಮಹಾಲಿಂಗೇಶ್ವರನಿಗೆ ಒಂದು ನಮನ ಮಾಡಿಯೇ ಆ ವ್ಯವಹಾರವನ್ನು ಪ್ರಾರಂಭ ಮಾಡುವಂಥದ್ದು. ಸೊ ಹಾಗಾಗಿ ಅವರಿಗೆ ಈ ಒಂದು ಸಂದರ್ಭದಲ್ಲಿ 1 ಲಕ್ಷ ಜನಕ್ಕಿಂತಲೂ ಜನ ಸೇರಿದ ಜಾಗದಲ್ಲಿ ಸುಮಾರು 10 ದಿವಸಗಳಲ್ಲಿ 3 ರಿಂದ 6 ಲಕ್ಷ ಜನ ಸೇರುವಂತಹ ಒಂದು ಸಂದರ್ಭ. ಹೌದು. ಈ ಒಂದು ಸಂದರ್ಭದಲ್ಲಿ ಆ ಒಂದು ವ್ಯವಹಾರಕ್ಕೆ ಅವರ ವ್ಯವಹಾರವನ್ನು ವೃದ್ಧಿಸುವಂತಹ ವ್ಯವಸ್ಥೆಗಳಾಗಬೇಕು. ಯಾಕೆಂತ ಹೇಳಿದರೆ ಈ ಎಲ್ಲ ಭಕ್ತರು ಸೇರಿಕೊಂಡೇ ಮಹಾಲಿಂಗೇಶ್ವರ ದೇವಸ್ಥಾನವನ್ನು ಇಷ್ಟು ದೊಡ್ಡದಾಗಿ ಕಟ್ಟಿದಂಥದ್ದು. ಸೊ ಹಾಗಾಗಿ ಅವರ ಏನು ಪ್ರಾಡಕ್ಟ್ಗಳಿದೆ ಅದನ್ನು ಒಂದು ಜನರಿಗೆ ತೋರಿಸಲಿಕ್ಕೆ ಅವಕಾಶ ಆಗಬೇಕು ಅಂತ ಹೇಳೋದಕ್ಕೋಸ್ಕರ ಜಾತ್ರೆ ಗದ್ದೆಯಲ್ಲಿ ಕೆಲವು ಸಲ ಪ್ರಾಡಕ್ಟ್ಗಳನ್ನು ಇಟ್ಟು ಪ್ರದರ್ಶನ ಮಾಡಲಿಕ್ಕೆ ಆಗೋದಿಲ್ಲ. ಸೊ ಅದಕ್ಕೋಸ್ಕರ ಹಾಲಿನಲ್ಲಿ, ಅಂದರೆ ಈ ಏನು ಸಭಾಭವನ ಇದೆ, ದೇವಸ್ಥಾನದ ಸಭಾಭವನ ಇದೆ, ಅದನ್ನು ನಾವು ಕೇಳಿದಾಗ ಇದರಲ್ಲಿ ದೈವಜ್ಞರಲ್ಲಿ ಕೇಳಿದಾಗ ಅಷ್ಟಮಂಗಲದಲ್ಲಿ ಅದಕ್ಕೊಂದು ವಿಶೇಷ ಆವರಣ ಮಾಡಿ ಅದನ್ನು ಉಪಯೋಗ ಮಾಡ್ಬೋದು ಅಂತ ಹೇಳೋದನ್ನು ಹೇಳಿದ್ದಾರೆ. ಹಾಗೆ ತಾತ್ಕಾಲಿಕವಾಗಿ ಉಪಯೋಗ ಮಾಡೋದರಲ್ಲಿ ಏನು ತೊಂದರೆ ಇಲ್ಲ ಅಂತ ಹೇಳುವಂಥದ್ದನ್ನು ಹೇಳಿದ್ದಾರೆ. ಸೊ ಹಾಗಾಗಿ ತಾತ್ಕಾಲಿಕ ನೆಲೆಯಲ್ಲಿ ಈ ಸಲ ನಾವು ಅದನ್ನು ವ್ಯವಹಾರ ಮೇಳಕ್ಕೆ ಉಪಯೋಗ ಮಾಡಿಕೊಂಡು ಆ ಮೂಲಕ ದೇವಸ್ಥಾನಕ್ಕೆ ಒಂದಷ್ಟು ವಿಶೇಷವಾಗಿ ಆದಾಯವನ್ನು ಕೂಡ ಬರೋದರ ಬಗ್ಗೆ ಗಮನ ಹರಿಸಿ ಜನರಿಗೂ ಕೂಡ ಒಂದು ವಿಶೇಷ ಅವಕಾಶವನ್ನು ಮಾಡಿಕೊಡ್ತಾ ಇದ್ದೇವೆ. ಅದಲ್ಲದೆ ಇತರ ಕೆಲವು ಸೇವೆಗಳನ್ನು ಕೂಡ ಈ ಸಂದರ್ಭದಲ್ಲಿ ಮಾಡಿಕೊಳ್ಳಲಿಕ್ಕೆ ಅವಕಾಶ ಮಾಡಿಕೊಡಲಾಗಿದೆ. ಎಸ್, ಅಂದರೆ ಇದು ಒಂದು ರೀತಿಯ ಹೊಸ ಚಿಂತನೆ ಅಥವಾ ಬಹಳ ಉತ್ತಮವಾದ ವಿಚಾರ ಅನ್ನುವಂಥದ್ದನ್ನು ಇಲ್ಲಿ ಹೇಳ್ಬೋದು. ಅಂದರೆ ಆ ಜಾತ್ರೆಯ ಸಂದರ್ಭದಲ್ಲಿ ಅವರಿಗೂ ಅಂದರೆ ವಿವಿಧ ಉತ್ಪನ್ನಗಳನ್ನು ತಯಾರು ಮಾಡುವಂಥವರಿಗೆ ಅವಕಾಶವನ್ನು ಕೊಡೋ ಜೊತೆಗೆ ಜನರಿಗೂ ಮಾಹಿತಿ ಪಡೆಯುವಂಥ ಒಂದು ಅವಕಾಶ, ಜೊತೆಗೆ ದೇಗುಲಕ್ಕೂ ಒಂದು ಆದಾಯವನ್ನು ಕ್ರೋಢೀಕರಿಸುವ ಚಿಂತನೆ. ಬಹುಶಃ ಇದಕ್ಕೂ ಉತ್ತಮವಾದ ಪ್ರತಿಕ್ರಿಯೆ ಈಗಾಗಲೇ ಲಭ್ಯ ಆಗಿದೆ ಅನ್ನುವಂಥದ್ದು. ನಮಗೆ 75% ಸ್ಟಾಲ್ಗಳು ಆಲ್ರೆಡಿ ಬುಕ್ ಆಗಿದೆ. ಜಾತ್ರೆ ಗದ್ದೆಯ ಸ್ಟಾಲ್ಗಳಲ್ಲದೆ ಇದರಲ್ಲಿರುವಂತಹ 33 ಸ್ಟಾಲ್ಗಳೇನಿದೆ ಪ್ರಾಡಕ್ಟ್ ಡಿಸ್ಪ್ಲೇಗೋಸ್ಕರ ಎಲ್ಲ ಫುಲ್ಲಿ ಸೆಟಪ್ ಸ್ಟಾಲ್ಗಳು ಗದ್ದೆಯ ರೀತಿಯಲ್ಲದೆ ಮ್ಯಾಟ್ ಹಾಕಿ ಪಾರ್ಟಿಷನ್ ಮಾಡಿದಂತಹ ಸ್ಟಾಲ್ಗಳಿದೆ. ಸೊ ಅದರಲ್ಲೂ ಕೂಡ 75% ಸ್ಟಾಲ್ಗಳು ಈಗಾಗಲೇ ಬುಕ್ ಆಗಿದ್ದಾವೆ. ಓಕೆ. ಇನ್ನು ನವೀನ್ ಭಂಡಾರಿ ಸರ್, ತಮ್ಮಲ್ಲಿ ಕೇಳೋದಿದ್ರೆ, ಈಗ ಸಂತೆ ವ್ಯಾಪಾರಸ್ಥರಿಗೆ ಸ್ಥಳಾವಕಾಶವನ್ನು ಜಾತ್ರೆ ಸಂದರ್ಭದಲ್ಲಿ ಕೊಡಲಾಗುತ್ತೆ. ಅಂದರೆ ಈ ಬಾರಿ ಕೂಡ ಅದೇ ರೀತಿಯ ಏಲಂ ಪ್ರಕ್ರಿಯೆಗಳೆಲ್ಲ ಆಗಿದೆ. ಸೊ ಆ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಮಾಹಿತಿಯನ್ನು ಕೊಡೋದಿದ್ರೆ. ಈಗಾಗಲೇ ಅಧ್ಯಕ್ಷರು ಹೇಳಿದಾಗೆ ವ್ಯವಹಾರದ ಮೇಲದ್ದು ಪ್ರತ್ಯೇಕವಾಗಿ ಮಾಡಿದ್ದಾರೆ. ಈ ಸಂತೆ ಏಲಂ ಪ್ರಕಾರವಾಗಿ ನಾವು ಈಗಾಗಲೇ ಅತ್ಯಂತ ಪಾರದರ್ಶಕವಾಗಿ ನಾವು ಈಗಾಗಲೇ ಏಲಮನ್ನು ಮಾಡಿದ್ದೇವೆ. ಈ ಬಗ್ಗೆ ಪ್ರತಿಯೊಂದಕ್ಕೂ ನಾವು ಯಾವುದೇ ಪಾರ್ಕಿಂಗ್ ಇರ್ಬೋದು, ಜನರಿಗೆ ತೊಂದರೆ ಆಗದ ಸ್ಥಳದಲ್ಲಿ ಗುರುತಿಸಿ ನಾವು ಈಗ ಏಲಮನ್ನು ಮಾಡಿದ್ದೇವೆ. ಆದರೆ ಸಾಕಷ್ಟು ಮಾಧ್ಯಮದಲ್ಲಿ ಒಂದು ತಿಂಗಳಿಂದ ಏಲಂ ಹಿಂದೂ ಬಾಂಧವರಿಗೆ ಮಾತ್ರ ಅಂತ ಇತ್ತು. ಆದರೆ ನಾವು ಕಳೆದ ಕೆಲವು 5-6 ವರ್ಷಗಳ ಹಿಂದೆ ನಾವು ಹಿಂದೂ ಬಾಂಧವರಿಗೇನೆ ಇಲ್ಲಿ ಪುತ್ತೂರಲ್ಲಿ ಕೊಡ್ತಾ ಇದ್ದೇವೆ. ಆದರೆ ನಮ್ಮ ಧಾರ್ಮಿಕ ದತ್ತಿ ಇಲಾಖೆಯ ನಿಯಮ 12ರಲ್ಲಿ ಸಹ ಹಿಂದೂಗಳಲ್ಲದವರಿಗೆ ಬೇರೆ ಯಾರಿಗೂ ಅವಕಾಶ ಇಲ್ಲ. ಆ ನಿಟ್ಟಿನಲ್ಲಿ ಆ ಕ್ರಮವನ್ನು ಕೈಗೊಂಡಿದ್ದೇವೆ. ಓಕೆ. ಸೊ ಆ ಧಾರ್ಮಿಕ ದತ್ತಿ ಇಲಾಖೆಯಲ್ಲಿರುವಂತಹ ಸುತ್ತೋಲೆಯಲ್ಲಿರುವಂತಹ ಮಾರ್ಗಸೂಚಿ ಏನು ಅಂದ್ರೆ, ಬಹುಶಃ ಕೆಲವೊಂದು ಜನರಿಗೆ ಗೊಂದಲ ಇದೆ, ಅಥವಾ ಇದು ಈಗಿನ ಬೇರೆ ಕಡೆಗಳಲ್ಲಿ ಆಗ್ತಾ ಇರುವ ಬೆಳವಣಿಗೆ ಪೂರಕವಾಗಿ ಇಲ್ಲೂ ಕೂಡ ಆ ರೀತಿಯ ನಿರ್ಧಾರವನ್ನು ತಳೆಯಲಾಗಿದೆ ಅನ್ನುವಂತಹ ಒಂದು ಭಾವನೆ ಕೆಲವೊಂದು ಜನರಲ್ಲಿ, ಅಥವಾ ಆ ರೀತಿಯ ಆರೋಪಗಳು ಇದೆ ಅನ್ನುವಂಥ. ಸೊ ಅದಕ್ಕೆ ಒಂದು ಉತ್ತರ ಕೊಡುವ ರೀತಿಯಲ್ಲಿ ಆ ಧಾರ್ಮಿಕ ದತ್ತಿ ಇಲಾಖೆ ಕೊಟ್ಟಿರುವಂತಹ ಸುತ್ತೋಲೆಯಲ್ಲಿ ಇರುವ ವಿಚಾರಗಳೇನು ಅನ್ನುವಂಥ ಸರ್. ಅಂದ್ರೆ ಧಾರ್ಮಿಕ ದತ್ತಿ ಇಲಾಖೆಯ 2002ರಲ್ಲಿ ಅವರ ನಿಯಮದಲ್ಲಿ ಅಂದ್ರೆ ರೂಲ್ಸ್ ಅಲ್ಲಿ ಏನ್ ಮಾಡಿದ್ದಾರೆ ಅಂದ್ರೆ, ನಿಯಮ 12ರಲ್ಲಿ ಹಿಂದೂಗಳಲ್ಲದವರಿಗೆ ಬೇರೆ ಯಾರಿಗೂ ಗುತ್ತಿಗೆ ಆಗಲಿ ಯಾವುದೇ ಭಾಗವಹಿಸಲಿಕ್ಕೆ ಅವಕಾಶ ಇಲ್ಲ. ಆ ನಿಟ್ಟಿನಲ್ಲಿ ನಾವು ಆ ಕ್ರಮವನ್ನು ತಗೊಂಡಿದ್ದೇವೆ. ಓಕೆ.
ಬಹುಶಃ ಅಲ್ಲೂ ಕೂಡ ಸ್ವಲ್ಪ ಶಿಸ್ತನ್ನ ಪಾಲನೆ ಮಾಡುವಂಥದ್ದನ್ನ ಆ ವಿಚಾರವನ್ನ ತಾವು ನಿರ್ಧಾರ ತೆಗೆದುಕೊಂಡಿರುವಂಥದ್ದನ್ನ ನಾವು ಗಮನಿಸಬಹುದು. ಅಂದ್ರೆ ಪ್ರತಿ ಒಂದು ವ್ಯಾಪಾರಸ್ಥರು ಕೂಡ ಅವರ ದಾಖಲೆಯನ್ನ ಕೊಡಬೇಕು, ಅವರಿಗೆ ಗುರುತಿನ ಚೀಟಿಯನ್ನ ಕೊಟ್ಟು, ಅಂದ್ರೆ ಬಹುಶಃ ಆ ಒಳಬಾಡಿಗೆಯನ್ನ ಕೊಡುವಂತ ವಿಚಾರಗಳು ಅನೇಕ ಸಂದರ್ಭದಲ್ಲಿ ಆಗುವ ಸಾಧ್ಯತೆಗಳಿದೆ. ಬಹುಶಃ ಅದನ್ನ ಯಾರೆಲ್ಲ ಗುತ್ತಿಗೆ ವಹಿಸಿಕೊಂಡಿದ್ದಾರೆ ಅವರಿಗೆಲ್ಲ ನಾವು ದೇವಸ್ಥಾನದ ವತಿಯಿಂದ ಅವರಿಗೆ ಐಡಿಯನ್ನು ಕೊಡ್ಲಿಕ್ಕೂ ನಿರ್ಧಾರ ಮಾಡಿದ್ದೇವೆ. ಈಗಾಗಲೇ 10ನೇ ತಾರೀಕಿಗೆ ಅದನ್ನು ಇಶ್ಯೂ ಮಾಡ್ತೇವೆ ಪ್ರತಿಯೊಬ್ಬರಿಗೆ, ಯಾರು ಏಲಂ ಪಡೆದುಕೊಂಡಿದ್ದಾರೆ ಅವರಿಗೆ. ಯಾಕಂದ್ರೆ ಅವರೇ ಇರಬೇಕು, ಬೇರೆ ಯಾರಿಗೆ ಅದನ್ನು ಪರಬಾರೆ ಮಾಡಬಾರದು ಅನ್ನೋ ಉದ್ದೇಶದಿಂದ ಅದನ್ನು ಕ್ರಮ ಕೈಗೊಳ್ತೇವೆ. ಓಕೆ. ಇನ್ನು ಮುಂದಕ್ಕೆ ಸ್ವಲ್ಪ ದೇವಸ್ಥಾನ ಅವರ ಸಿಬ್ಬಂದಿ ವರ್ಗದವರು ಕೂಡ ಅವರು ಐಡಿಯನ್ನು ಕೊಡಬೇಕು, ನಮಗೆ ಸಬ್ಮಿಟ್ ಮಾಡಿ ಕೊಡಬೇಕು. ಯಾರ್ಯಾರು ಪಾರ್ಟ್ನರ್ಸ್ ಇದ್ದಾರೆ ಅಥವಾ ಸಿಬ್ಬಂದಿಗಳಿದ್ದಾರೆ ಅವರು ಕೂಡ ಐಡಿ ಕೊಡಲಾಗ್ತದೆ. ಸೊ ಈ ಮೂಲಕ ಯಾವುದೇ ರೀತಿಯ ಗೊಂದಲಗಳಿಗೆ ಅವಕಾಶ ಇಲ್ಲದ ವ್ಯವಸ್ಥೆಯನ್ನ ಮಾಡಲಾಗಿದೆ ಅನ್ನುವಂಥದ್ದು. ಸರ್, ಇನ್ನು ಸ್ವಲ್ಪ ನಾವು ಆದಾಯ ಅಥವಾ ಜಾತ್ರೆ ಅಂತ ಹೇಳಿದ್ರೆ ಅಥವಾ ಇನ್ನಿತರ ಅದಕ್ಕೆ ಪೂರಕವಾಗಿ ಕಾರ್ಯಕ್ರಮಗಳನ್ನು ಆಯೋಜನೆ ಮಾಡಬೇಕು ಅಂತಾದ್ರೆ ಆದಾಯ ಬೇಕೇ ಬೇಕಾಗುತ್ತೆ, ಖರ್ಚು ವೆಚ್ಚಗಳಿರುತ್ತೆ. ಸೊ ಇದರ ಬಗ್ಗೆ ಸ್ವಲ್ಪ ಮಾಹಿತಿಯನ್ನ ಕೊಡೋದಿದ್ರೆ ಅಧ್ಯಕ್ಷರು. ಸರ್ಕಾರದ ಅನುದಾನ ಮತ್ತು ಹುಂಡಿಯ ವಿಚಾರ ಅಂತ ಹೇಳೋದನ್ನು ನೀವು ಹೇಳಿದ್ದೀರಾ. ಸರ್ಕಾರದ ಅನುದಾನ ಜಾತ್ರೆ ವಿಷಯಕ್ಕೆ ಅಂತ ಹೇಳ್ಕೊಂಡು ನಮಗೇನು ವಿಶೇಷ ಅನುದಾನಗಳನ್ನು ಈ ಸಂದರ್ಭದಲ್ಲಿ ಅವ್ರು ಕೊಡ್ತಾ ಇದೆ. ದೇವಸ್ಥಾನ ಸರ್ಕಾರದಿಂದ ನಮಗೆ ಬರೋದಿಲ್ಲ. ಬೇರೆ ಅನುದಾನಗಳು ಈ ಮುಂದಿನ ದಿವಸಗಳಲ್ಲಿ ಬರುವಂಥದ್ದು, ಅದನ್ನು ನಾವು ವಿಶೇಷವಾಗಿ ನಾವು ಅವ್ರಿಗೆ ಮನವಿ ಮಾಡಿ ಆಮೇಲೆ ಪಡ್ಕೊಳ್ಬೇಕಾಗ್ತದೆ. ಹುಂಡಿಯ ವಿಚಾರ ಬರೋದಾದರೆ, ಹುಂಡಿ ಬಹಳಷ್ಟು ಜನರಿಗೆ ಒಂದು ಗೊಂದಲ ಏನಿದೆ ಅಂತೇಳಿ ಹೇಳಿದರೆ, ಹುಂಡಿಗೆ ಹಾಕಿದ್ದನ್ನು ಸರ್ಕಾರದಿಂದ ಬರ್ಲಿಕ್ಕೆ ಸರ್ಕಾರ ಬೇರೆ ಕಡೆ ಉಪಯೋಗ ಮಾಡುತ್ತದೆ ಅಂತ ಹೇಳುವಂಥ ಒಂದು ಅನ್ಯ ಉದ್ದೇಶಗಳಿಗೆ ಬಳಕೆ ಆಗ್ತದ ಅಂತ ಹೇಳುವಂಥದ್ದು ಗೊಂದಲ ಇದೆ. ದೇವಸ್ಥಾನದ ನಿಯಮಾವಳಿ ಪ್ರಕಾರ ಹೇಗೆ ಅಂತ ಹೇಳಿದರೆ, ಅದನ್ನು ನಾವು ಅನುಮತಿ ಪಡ್ಕೊಳ್ಬೇಕು. ನಮ್ಮ ದೇವಸ್ಥಾನದ ಹುಂಡಿಗೆ ನಾವು ಎಷ್ಟು ಹಣ ಹಾಕಿದರೂ ಕೂಡ ಅದು ಆಯಾ ದೇವಸ್ಥಾನಕ್ಕೆ ಬಳಕೆ ಆಗ್ತದೆ. ಅದರಲ್ಲಿ ಒಂದು ಸೇವಿಂಗ್ಸಲ್ಲಿ, ಅಂದರೆ ನಾವು ಖರ್ಚು ಮಾಡಿ ಉಳಿದ ಏನು ಉಳಿಕೆ ಹಣ ಇದೆ, ಆ ಉಳಿಕೆ ಹಣದ 5% ನಾವು ಸರ್ಕಾರಕ್ಕೆ ಕಟ್ಟಬೇಕಾಗ್ತದೆ. ಆ 5%ನಲ್ಲಿ ಅವರು ವಾಪಸ್ ನಮಗೆ ಕೊಡ್ಬೋದು ಅಥವಾ ಬೇರೆ ಉದ್ದೇಶಗಳಿಗೆ ಬಳಸ್ಕೊಳ್ಬೋದು, ಈ ರೀತಿ ಮಾಡ್ಬೋದು. ಆದರೆ ಉಳಿಕೆ ಆದಾಯದಲ್ಲ, ಗಮನಿಸಿ, ಇಲ್ಲಿ ಆದಾಯದಲ್ಲ, ನಮ್ಮ ಆದಾಯ, ನಮ್ಮ ಖರ್ಚು ಕಳೆದು ಏನು ಉಳಿತದೆ ಆ ಉಳಿಕೆ ಹಣದಲ್ಲಿ 5%ಅನ್ನು ಮಾತ್ರ ನಾವು ಸರ್ಕಾರಕ್ಕೆ ಕಟ್ಟಬೇಕಾಗ್ತದೆ. ಸೊ ಆ ರೀತಿಯ ವ್ಯವಸ್ಥೆಯನ್ನು ಈಗಾಗಲೇ ಮಾಡಲಾಗಿದೆ. ಹಾಗಾಗಿ ಸಾರ್ವಜನಿಕರಲ್ಲಿ ಕೇಳ್ಕೊಳ್ಳೋದೇನು ಅಂತ ಹೇಳಿದರೆ, ಹುಂಡಿಗೆ ಹಾಕಿದಾಗ ಅದು ಬಳಕೆ ಆಗುವುದಿಲ್ಲ, ದೇವಸ್ಥಾನಕ್ಕೆ ಸಿಗುವುದಿಲ್ಲ ಅಂತ ಹೇಳುವಂತಹ ತಪ್ಪು ಕಲ್ಪನೆಯನ್ನು ಜನರು ಬಿಟ್ಟು ದೇವಸ್ಥಾನದ ಹುಂಡಿಗೆ ನೇರವಾಗಿ ಹಣವನ್ನು ಹಾಕ್ಬೋದು ಅಂತ ಹೇಳೋದನ್ನು ನಾನಿಲ್ಲಿ ವಿಶೇಷವಾಗಿ ಹೇಳಲಿಕ್ಕೆ ಇಚ್ಛೆಪಡ್ತಾ ಇದ್ದೇನೆ. ಹಾಗೆ ಆದಾಯದ ವಿಚಾರ, ನೀವು ಜಾತ್ರೆಯ ಖರ್ಚು ವೆಚ್ಚಗಳು ಸಂಪನ್ಮೂಲಗಳ ಬಗ್ಗೆ ಹೇಳಿದಿರಿ. ಈ ವರ್ಷ ಪೂರ್ಣ ಪ್ರಮಾಣದಲ್ಲಿ ಜಾತ್ರೆ ಆಗುವುದರಿಂದ ನಮಗೆ ಜಾತ್ರೆ ಹೊರೆ ಅದಕ್ಕೆ ದೇವಾಲಯದ ಬೊಕ್ಕಸಕ್ಕೆ ನನ್ನ ಮೇಲೆ ಹೆಚ್ಚಿನ ಭಾರ ಬೀಳುವುದಿಲ್ಲ. ಆದರೆ ಕಳೆದ ವರ್ಷ ಮತ್ತು ಹಿಂದಿನ ವರ್ಷ ಏನಾಗಿತ್ತು ಅಂತ ಹೇಳಿದರೆ, ದೇವಸ್ಥಾನದ ಏನು ಬೊಕ್ಕಸದಲ್ಲಿ ನಾವೇನು ಡೆಪಾಸಿಟ್ ಇಟ್ಟಿದ್ದೇವೋ ಅದರಿಂದಲೇ ನಾವು ಜಾತ್ರೆ ನಡೆಸಬೇಕಾಗಿ ಬಂದಿತ್ತು. ಯಾಕೆಂತ ಹೇಳಿದರೆ, ನಾವು ಕಳೆದ ವರ್ಷ ಆದಾಯ ನಮಗೆ ಬಹಳ ಕಮ್ಮಿಯಾಗಿತ್ತು. ಕೋವಿಡ್ನ ನಿಟ್ಟಿನಿಂದಾಗಿ ಜಾತ್ರೆಯನ್ನು ಏಲಂ ಮಾಡಲಿಕ್ಕೆ ಆಗಿರಲಿಲ್ಲ ನಮಗೆ. ಒಂದೇ ದಿವಸ ಸ್ವಲ್ಪ ಒಂದು ಏಲಂನ ರೀತಿಯಲ್ಲಿ ನಡೆದಿದ್ದರೂ ಕೂಡ ಅವರಿಗೆ ಅದನ್ನು ಪೂರ್ಣ ಮಾಡಲಿಕ್ಕೆ ಆಗಲಿಲ್ಲ. DC ಅವರು ತುರ್ತು ಆರ್ಡರ್ನ ತಗೊಂಡು ಬಂದಿದ್ದರು. ಹಾಗಾಗಿ ನಮಗೆ ಅಲ್ಲಿ ಆದಾಯ ಭಾಳಷ್ಟು 10% ಕೂಡ ಆದಾಯ ಬರಲಿಲ್ಲ. ಗದ್ದೆಯಿಂದ ಬರುವಂಥ ಆದಾಯ 10% ಬರಲಿಲ್ಲ. ಸೊ ಅದು ನಮಗೆ ವಿಶೇಷವಾಗಿ ಪ್ರಯೋಜನ ಆಗ್ತಾ ಇತ್ತು ನಮಗೆ ಹಿಂದಿನ ವರ್ಷಗಳಲ್ಲಿ. ಸೊ ಆದ್ದರಿಂದ ಆ ವರ್ಷಗಳಲ್ಲಿನ ಒಂದು ಏನು ನಾವು ಬೊಕ್ಕಸದಿಂದ ಖರ್ಚು ಮಾಡಿದ್ದೇನಿದೆ ಅದು ಈ ವರ್ಷದಲ್ಲಿ ಅಥವಾ ಮುಂದಿನ ವರ್ಷಗಳಲ್ಲಿ ದೇವಸ್ಥಾನಕ್ಕೆ ಪುನಃ ಬರ್ಬೋದು ಅಂತ ಹೇಳುವಂಥ ಮಲಿಂಗೇಶ್ವರನ ಅನುಗ್ರಹದಿಂದ ಹಾಗೂ ಜನರ ಸಹಕಾರದಿಂದ ಬರ್ಬೋದು ಅಂತ ಹೇಳುವಂಥದ್ದನ್ನು ನಾವು ಆಶಿಸ್ತಾ ಇದ್ದೇವೆ. ಹಾಗೆ ವಿಶೇಷವಾಗಿ ಈ ಬಾರಿ ಮಾಡಿಕೊಂಡಂತಹ ಸೇವೆಗಳ ವಿಚಾರ ನಾನು ಆಗಲೇ ಹೇಳಿದೆ, ರುದ್ರಯಾಗ ಇದೆ. ಸೊ ದೊಡ್ಡ ಇಷ್ಟು ಜನ ಸೇರುವಂತಹ ಜಾಗದಲ್ಲಿ ನಾವು 3 ಲಕ್ಷ 4 ಲಕ್ಷಕ್ಕಿಂತಲೂ ಹೆಚ್ಚು ಜನ ಸೇರ್ತಾರೆ. ಇದಕ್ಕಿಂತ ಮೊದಲು ನಮಗೆ ಆ ಸಂದರ್ಭದಲ್ಲಿ ವಿಶೇಷವಾಗಿ ಏನು ಜನ ದೇಣಿಗೆ ಅಂತೇಳಿ ಏನು ಕೊಡ್ತಾರೆ ಆ ದೇಣಿಗೆಗಳನ್ನು ಕೊಡ್ತಾ ಇದ್ರು. ಅದಲ್ಲದೆ ಸೇವಾ ಮುಖಾಂತರವಾಗಿ ಅಂತೇಳುವಂಥ ವಿಶೇಷ ಸೇವೆಗಳನ್ನು ವ್ಯವಸ್ಥೆ
ಮಾಡಿದ್ದಿರಲಿಲ್ಲ ವಿವಿಧ ಕಾರಣಗಳಿಂದಾಗಿ. ಸೊ ಹಾಗಾಗಿ ಈ ಬಾರಿ ಒಂದು ಯೋಚನೆ ಮಾಡಿ ನಾವು ಅದನ್ನು ರುದ್ರಯಾಗವನ್ನು ಯೋಚನೆ ಮಾಡಿದ್ದು. ಸೊ ಅಲ್ಲಿ ಒಂದು 2011 ರೂಪಾಯಿಗೆ ಅನ್ನದಾನ ಸಹಿತ ರುದ್ರಯಾಗ ಸೇವೆ, ಹಾಗೆ 1111 ರೂಪಾಯಿ ರುದ್ರಯಾಗ ಸೇವೆಯನ್ನು ಸಂಕಲ್ಪ ಮಾಡುವಂಥದ್ದನ್ನು ಯೋಚನೆ ಮಾಡಿದ್ದೇವೆ. ನೀವೊಂದು ಸಿಂಪಲಾಗಿ ಕ್ಯಾಲ್ಕುಲೇಷನ್ ಹಾಕಿ ಹೇಳೋದಾದರೂ, ಪುತ್ತೂರಿನಂತಹ ಊರಿನಲ್ಲಿ ಒಂದು ಈ 10% ರೀತಿಯಲ್ಲೇ ನೀವು ತಗೊಳ್ಳಿ, ಆ ರೀತಿಯಲ್ಲಿ ತಗೊಂಡ್ರೂ ಕೂಡ ಒಂದು 10,000 ರಿಂದ 15,000 ಜನ ಈ ಒಂದು ಸೇವೆಯನ್ನು ಮಾಡಿದರೆ ದೇವಳಕ್ಕೆ ಒಳ್ಳೆಯ ರೀತಿಯಲ್ಲಿ ಮುಂದಿನ ದಿವಸಗಳಲ್ಲಿ ಪ್ರಯೋಜನ ಆಗ್ಬೋದು. ಅಂದರೆ ಇವತ್ತಿನ ದಿವಸದ ಒಂದು ನಿತ್ಯದ ಲೆಕ್ಕ ತಗೊಳ್ಳೋದಾದರೂ ಕೂಡ 1,000 ರೂಪಾಯಿ ತನಕ ನಿತ್ಯದ ಕೂಲಿ ಇರ್ಬೋದು ಅಥವಾ ಖರ್ಚು ಇರ್ಬೋದು, ಆ ರೀತಿ ಇರ್ತದೆ. ಅದನ್ನು ತಮ್ಮ ಮೂಲಕ ದೇವರಿಗೆ ಸಮರ್ಪಣೆ ಮಾಡಿದರೆ ಆ ಮೂಲಕ ಹಿಂದಿನ ಹಿಂದಿನ ಕೊರತೆಯನ್ನು ನೀಗಿಸ್ಬೋದು. ಹಾಗೆ ಮುಂದೆ ಬರುವಂತಹ ನಮ್ಮ ಯೋಜನೆಗಳಿಗೆ ಕೂಡ ಇದೊಂದು ಒಳ್ಳೆಯ ಬೇಸ್ ಆಗ್ತದೆ. ಯಾಕೆಂತ ಹೇಳಿದರೆ ದೇವಸ್ಥಾನದ ಆದಾಯದ ಮಿತಿಯನ್ನು ಹೊಂದಿಕೊಂಡು ವ್ಯವಸ್ಥೆಯನ್ನು ಡೆವಲಪ್ಮೆಂಟನ್ನು ಮಾಡಲಿಕ್ಕೆ ಸರ್ಕಾರ ವ್ಯವಸ್ಥೆ ಮಾಡ್ತದೆ. ನಮ್ಮ ಇದರಲ್ಲಿ ಒಳ್ಳೆಯ ರೀತಿಯಲ್ಲಿ 25 ದೇವಸ್ಥಾನಗಳಲ್ಲಿ ಒಂದು ಅಂತ ಹೇಳುವಂಥದ್ದನ್ನು ಗುರುತಿಸಿ ನಮ್ಮ ಯೋಜನೆಯನ್ನು ಸಪೋರ್ಟ್ ಮಾಡಲಿಕ್ಕೆ ಸರ್ಕಾರ ನಮಗೆ ಅನುಮತಿ ನೀಡಲಿಕ್ಕೆ ಬಂದಿದೆ. ಅದರ ಸಂಪನ್ಮೂಲ ಕ್ರೋಢೀಕರಣ ನಾವು ಇಲ್ಲಿಂದಲೇ ಮಾಡಬೇಕಾಗ್ತದೆ. ಹಾಗಾಗಿ ಈ ಒಂದು ಸೇವೆಯಲ್ಲಿ ಎಲ್ಲರೂ ಸೇರಿಕೊಂಡು ಮಾಡಬೇಕು. ಹಾಗೆ ಎಲ್ರಿಗೂ ಆಗಬೇಕು ಸೇವೆ. ಅಂದರೆ ಒಬ್ಬನಿಗೆ ಮಾತ್ರ ಅಲ್ಲ, ಎಲ್ರಿಗೂ ಸಿರಿವಂತರಿಗೆ ಎಲ್ಲರೂ ಬಲ್ಲಿದ ಬೇರೆ ಇಲ್ಲದೆ ಕೆಲಸ ಆಗಬೇಕು ಅಂತ ಹೇಳೋದಕ್ಕೋಸ್ಕರ 100 ರೂಪಾಯಿ 51 ರೂಪಾಯಿಯ ಲಡ್ಡು 51 ರೂಪಾಯಿ ಲಡ್ಡು ಸೇವೆ, ಹಾಗೆ 101 ರೂಪಾಯಿದ್ದು ಬ್ರಹ್ಮರಥ ಅಲಂಕಾರ ಸೇವೆ, 501 ರೂಪಾಯಿ ಬ್ರಹ್ಮರಥ ಅಲಂಕಾರ ಸೇವೆ ಈ ಬಾರಿ ಹೊಸತಾಗಿ ಮಾಡಿದಂಥದ್ದು. 25,000 ಬ್ರಹ್ಮರಥ ಸೇವೆ ಅದು ಮೊದಲಿಂದಲೇ ನಡೀತಾ ಬಂದಿದೆ. ಅದನ್ನು ಕಳೆದ ವರ್ಷ ನಾವು ವಿಶೇಷ ಪ್ರಚಾರ ಕೊಟ್ಟು ಅದರಲ್ಲಿ ಕಳೆದ ವರ್ಷ ಒಂದು 40 ಜನ ಅದನ್ನು ಮಾಡಿದ್ದಾರೆ. ಈ ವರ್ಷ ಅದಕ್ಕಿಂತಲೂ ಜಾಸ್ತಿ ಜನರನ್ನು ನಾವು ನಿರೀಕ್ಷಿಸ್ತಾ ಇದ್ದೇವೆ. ಆ ರೀತಿಯಲ್ಲಿ ಸಂಪರ್ಕ ಮಾಡಲಾಗಿದೆ. ಅದಲ್ಲದೆ ಈ ರುದ್ರಯಾಗದ ಒಂದು ದಿವಸದ ಕರ್ತೃ ಅಂತ ಹೇಳುವಂಥದ್ದನ್ನು 51,000 ಒಂದು ಸೇವೆ ಕೂಡ ಈ ಸಂದರ್ಭದಲ್ಲಿ ನಾವು ವಿಶೇಷವಾಗಿ ಮಾಡಿದ್ದೇವೆ. ಅದಕ್ಕೊಂದು 3-4 ಜನ ಈಗಾಗಲೇ ನೋಂದಾಯಿಸಿದ್ದಾರೆ. ಸೊ ಬಹಳ ಸಂತೋಷದಿಂದ ಜನ ಬಂದು ಸೇರಿಕೊಳ್ತಾ ಇದ್ದಾರೆ. ಹಾಗೆ ಆ ರುದ್ರಯಾಗ ಸೇವೆಯಲ್ಲಿ ಎಲ್ಲರೂ ಸೇರಿಕೊಂಡು ರುದ್ರನನ್ನು ಸಂಪ್ರೀತಗೊಳಿಸಬೇಕು ಅಂತೇಳಿ ಎಲ್ಲರಲ್ಲಿ ನಾವು ಕೇಳ್ಕೊಳ್ಳುವಂಥದ್ದು. ಅಂದರೆ ಇದು ಈ ಹಿಂದೆ ನಮ್ಮಲ್ಲಿ ಜಾತ್ರೋತ್ಸವದಲ್ಲಿ ವಿಶೇಷ ಸೇವೆ ಅಂತ ಇರಲಿಲ್ಲ. ಬೇರೆ ಬೇರೆ ದೇಶದಿಂದ ಇರ್ಬೋದು, ಬೇರೆ ಬೇರೆ ರಾಜ್ಯದಲ್ಲಿ ನಮ್ಮ ಪುತ್ತೂರವರು ಇದ್ದಾರೆ. ಅವರು ಜಾತ್ರಾ ಟೈಮಿಗೆ ಬಂದೇ ಬರ್ತಾರೆ. ಏನಾದ್ರೂ ಒಂದು ಸೇವೆ ಮಾಡಬೇಕು ಜಾತ್ರಾ ಟೈಮಲ್ಲಿ ಅಂತೇಳಿ ವಿಶೇಷ ರುದ್ರಯಾಗ ಇರ್ಬೋದು, ಮತ್ತೆ ಬ್ರಹ್ಮರಥೋತ್ಸವ ವಿಶೇಷ ಯೋಗವನ್ನು ಈ ಸಲದ ಸಮಿತಿ ಹಮ್ಮಿಕೊಂಡಿದ್ದಾರೆ. ಇದು ನಮ್ಮ ಈಗಾಗಲೇ ಅಧ್ಯಕ್ಷರು ಹಿಂದೆನೆ ಮಾಸ್ಟರ್ ಪ್ಲಾನ್ ಮಾಡಿದ್ದಾರೆ. ಇದಕ್ಕೆ ಪೂರಕವಾಗುತ್ತೆ ಅಂತ ನಾನು ಖಂಡಿತ. ಯಾಕಂತ ಹೇಳಿದ್ರೆ ಪಾಲ್ಗೊಳ್ಬೇಕು ಅನ್ನುವಂತಹ ಇಚ್ಛೆ ಉಳ್ಳಂತ ಭಕ್ತಾದಿಗಳು ತುಂಬಾ ಮಂದಿ ಇರ್ತಾರೆ, ಅವಕಾಶಗಳಿರುವುದಿಲ್ಲ. ಆದ್ರೆ ಈ ಬಾರಿ ಒಂದು ಉತ್ತಮವಾದ ಅವಕಾಶವನ್ನು ಇಲ್ಲಿ ಕೊಡಲಾಗಿದೆ ಅನ್ನುವಂಥದ್ದು. ಇನ್ನಷ್ಟು ಮಾತನಾಡುವಂತಹ ವಿಚಾರಗಳಿದೆ. ಮಾತನಾಡುವ ಒಂದು ಸಣ್ಣ ವಿರಾಮದ ಬಳಿಕ ಮುಂದುವರಿಸೋಣ. ಕಾರ್ಯಕ್ರಮ ಮುಂದುವರಿಯುತ್ತೆ ಒಂದು ಸಣ್ಣ ವಿರಾಮದ ನಂತರ. ನಟ್ಟೋಜ ಫೌಂಡೇಶನ್ ಟ್ರಸ್ಟ್ ಪುತ್ತೂರು ಮುನ್ನಡೆಸ್ತಾ ಇರುವ ರಾಜ್ಯದ ಹೆಮ್ಮೆಯ ವಿದ್ಯಾಸಂಸ್ಥೆಗಳು: ಅಂಬಿಕಾ ಸಿಬಿಎಸ್ಇ ವಿದ್ಯಾಲಯ, ಅಂಬಿಕಾ ಪದವಿ ಪೂರ್ವ ವಿದ್ಯಾಲಯ, ಅಂಬಿಕಾ ವಸತಿಯುತ ಪದವಿ ಪೂರ್ವ ವಿದ್ಯಾಲಯ, ಅಂಬಿಕಾ ಪದವಿ ಮಹಾವಿದ್ಯಾಲಯ. ಸುಸಜ್ಜಿತ ವ್ಯವಸ್ಥೆಗಳಿರುವ ಅಪೂರ್ವ ವಿದ್ಯಾಸಂಸ್ಥೆಗಳು. ದೇಶಪ್ರೇಮ, ಸಂಸ್ಕೃತಿ, ಸಂಸ್ಕಾರಗಳನ್ನ ವಿದ್ಯಾರ್ಥಿಗಳಲ್ಲಿ ತುಂಬುವ ವಿಶಿಷ್ಟ ತಾಣ. ಅತ್ಯುತ್ತಮ ವಿಜ್ಞಾನ ಪ್ರಯೋಗಾಲಯಗಳು, ಅನುಭವಿ ಉಪನ್ಯಾಸಕರು, ಸಿಇಟಿ, ಜೆಇಇ, ನೀಟ್ ಮೊದಲಾದ ಸ್ಪರ್ಧಾತ್ಮಕ ಪರೀಕ್ಷೆಗಳಿಗೆ ನಿತ್ಯ ತರಬೇತಿ, ಪ್ರತಿನಿತ್ಯ ಯೋಗ ಮತ್ತು ಧ್ಯಾನ.
sa sa re sa ni pa 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 ni pa ga re 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 sa ni sa sa ga pa ni re ga re sa ni pa ga re ni sa re pa ga pa ni sa. ಸುಮಾರು 70 ವರ್ಷಗಳಿಂದ ನಿಮಗೆಲ್ಲ ಸಂಭ್ರಮದಲ್ಲಿ ನಾವು ಜೊತೆಯಾಗಿದ್ದೇವೆ. ಕಾಲ ಬದಲಾಗ್ಬೋದು, ಆದ್ರೆ ನೀವು ನಮ್ಮ ಮೇಲಿಟ್ಟಿರೋ ನಂಬಿಕೆ ಅಲ್ಲ. ಪರಂಪರೆಯಿಂದ ಪರಂಪರೆವರೆಗೂ ಎಲ್ಲಾ ಸಮಾರಂಭಗಳಿಗೆ ನೂತನ್ ಕ್ಲಾತ್ ಸೆಂಟರ್ ಮಡಂತ್ಯಾರ್. ಮತ್ತೊಮ್ಮೆ ಸ್ವಾಗತ. ಪುತ್ತೂರು ಜಾತ್ರೋತ್ಸವದ ವಿಶೇಷಕ್ಕೆ ಸಂಬಂಧಪಟ್ಟ ಹಾಗೆ ಇರುವಂತಹ ವಿಚಾರಗಳೇನು, ವಿಶೇಷತೆಗಳೇನು, ಈಗಾಗಲೇ ಅಧ್ಯಕ್ಷರು ಮತ್ತು ಕಾರ್ಯನಿರ್ವಹಣಾಧಿಕಾರಿಗಳು ಹೇಳಿದ್ರು. ಹೊಸ ವಿಚಾರಗಳನ್ನ, ಹೊಸ ಸೇವೆಯನ್ನ ಈ ಸಂದರ್ಭದಲ್ಲಿ ಅಳವಡಿಕೆ ಮಾಡಿಕೊಳ್ಳಲಾಗಿದೆ. ಆ ಮೂಲಕ ಒಂದು ಉತ್ತಮವಾದ ಅವಕಾಶವನ್ನ ಸೇವೆ ಮಾಡುವಂತಹ ಇಚ್ಛೆಯುಳ್ಳ ಭಕ್ತಾದಿಗಳಿಗೆ ಒದಗಿಸಲಾಗಿದೆ. ಅದೇ ರೀತಿ ಸಂತೆಯ ವಿಚಾರಗಳು, ಅದೇ ರೀತಿ ಒಂದು ವ್ಯವಹಾರ ಮೇಳವನ್ನು ಕೂಡ ಆಯೋಜನೆ ಮಾಡುವ ಮೂಲಕ ಹೊಸ ವಿಚಾರಗಳನ್ನ ಕೊಡಲಾಗಿದೆ ಅನ್ನುವಂಥದ್ದು ಮತ್ತಷ್ಟು ಮಾತನಾಡುವಂಥದ್ದಿದೆ. ಮತ್ತೊಮ್ಮೆ ಇಬ್ಬರು ಅತಿಥಿಗಳನ್ನ ಪ್ರೀತಿಯಿಂದ ಕಾರ್ಯಕ್ರಮಕ್ಕೆ ಸ್ವಾಗತಿಸ್ತಾ ಇದ್ದೇನೆ. ಅಧ್ಯಕ್ಷರು ಹೇಳಿದ್ರು ಕಟ್ಟೆ ಪೂಜೆ ಅಂದ್ರೆ ಗಮನಿಸಿದ ಹಾಗೆ 150ಕ್ಕೂ ಅಷ್ಟೊಂದು ಕಟ್ಟೆಗಳಲ್ಲಿ ಪೂಜೆಗೊಳ್ಳುವಂಥದ್ದು ಬಹುಶಃ ಪುತ್ತೂರು ಕ್ಷೇತ್ರದ ಒಂದು ವಿಶೇಷವಾದ ಇತಿಹಾಸ ಅಥವಾ ವಿಶೇಷವಾದ ವೈಶಿಷ್ಟ್ಯತೆ ಅನ್ನುವಂಥದ್ದನ್ನ. ಸೊ ಅದರ ಜೊತೆಗೆ ಇನ್ನಿತರ ವಿಶೇಷತೆಗಳ ಬಗ್ಗೆ ಕಾರ್ಯನಿರ್ವಹಣಾಧಿಕಾರಿಗಳು ಹೇಳುವಂಥದ್ದಿದ್ರೆ, ಕಟ್ಟೆ ಪೂಜೆಯಲ್ಲಿ ಈ ಬಾರಿ ಏನಾದರೂ ಬದಲಾವಣೆಗಳಿದೆಯಾ, ಹೊಸ ಕಟ್ಟೆಗಳು ಸೇರ್ಪಡೆಯಾಗಿದೆಯಾ, ಹೇಗೆ ಅನ್ನುವಂಥದ್ದು? ಕಟ್ಟೆ ಪೂಜೆ ಅಂದರೆ ಈ ಸಲ ಅಂತ ಹೊಸ ಕಟ್ಟೆ ಯಾವುದು ಇಲ್ಲ. ಒಟ್ಟು 151 ಕಟ್ಟೆಗಳಿದೆ. ಈ ಸಲ ಕಟ್ಟೆ ಪೂಜೆಗೆ ಹೋಗುವಾಗ ನಮ್ಮ ಮಾರ್ಗದಲ್ಲಿ ವ್ಯವಸ್ಥಿತವಾಗಿ ಬಂದೋಬಸ್ತನ್ನು ನಾವು ಮಾಡ್ತೇವೆ. ಒನ್ ವೇ ಇರಲಿ, ಒನ್ ವೇ ಎಲ್ಲಿ ಬೇಕು ಅಲ್ಲಿ ಮಾಡುವ ವ್ಯವಸ್ಥೆಯನ್ನು ಈಗಾಗಲೇ DYSP ನೇತೃತ್ವದಲ್ಲಿ ನಾವು ಈಗಾಗಲೇ ಇವತ್ತು ಮೀಟಿಂಗ್ ಮಾಡಿದ್ದೇವೆ. ಇದರ ಬಗ್ಗೆ ಸಂಪೂರ್ಣವಾಗಿ ವೀರಮಂಗಲ ಇರ್ಬೋದು, ಅಲ್ಲಿ ಎಲ್ಲೆಲ್ಲಿ ಬೇಕು CC ಕ್ಯಾಮರಾ ಬೇಕು, ಮತ್ತೆ ಜನರು ಜಾಸ್ತಿ ಎಲ್ಲಿರ್ತಾರೆ ಅಲ್ಲಿ ಮಾರ್ಕಿಂಗ್ ವ್ಯವಸ್ಥೆಯನ್ನು ಸಹ ನಾವು ಪ್ರಾಪರ್ ಆಗಿ ನಕ್ಷೆಯಲ್ಲಿ ನೋಡಿ ಅಲ್ಲಲ್ಲಿ ಮಾರ್ಕಿಂಗ್ ವ್ಯವಸ್ಥೆಯನ್ನು ಸಹ ಮಾಡ್ತೇವೆ. ಒಟ್ಟಾರೆಯಾಗಿ ಎಲ್ಲರೂ ಜನರು ನಮಗೆ ಸಹಕಾರ ನೀಡ್ತಾರೆ. ಕಳೆದ ವರ್ಷನೂ ಈ ವರ್ಷನೂ ನಿರೀಕ್ಷೆ ಇಟ್ಕೊಂಡಿದ್ದೇವೆ. ಓಕೆ. ಇನ್ನು ಕಟ್ಟೆ ಪೂಜೆಯ ಜೊತೆಗೆ ವೈವಿಧ್ಯಮಯ ಕಾರ್ಯಕ್ರಮಗಳು ಕೂಡ ನಡೆದುಕೊಂಡು ಬರ್ತಾ ಇರುವಂಥದ್ದನ್ನು ನಾವೆಲ್ಲರೂ ಕೂಡ ಗಮನಿಸಬಹುದು. ಅಲ್ಲಲ್ಲಿ ವೈವಿಧ್ಯಮಯ ಸಾಂಸ್ಕೃತಿಕ ಕಾರ್ಯಕ್ರಮಗಳು, ಅದರ ಜೊತೆಗೆ ಧಾರ್ಮಿಕ ಕಾರ್ಯಕ್ರಮಗಳು, ಅಂದ್ರೆ ಬಹುಶಃ ಆ ಕಟ್ಟೆಗಳ ಸಮಿತಿಯನ್ನು ಕೂಡ ಅಲ್ಲಲ್ಲಿ ರಚನೆ ಮಾಡಿಕೊಂಡು ವರ್ಷ ಪೂರ್ತಿ ಅಲ್ಲಲ್ಲಿ ಕಾರ್ಯಕ್ರಮಗಳನ್ನು ಮಾಡಿಕೊಂಡಿರಲಾಗ್ತದೆ. ಜೊತೆಗೆ ಈ ಜಾತ್ರೋತ್ಸವದ ಸಂದರ್ಭದಲ್ಲಿ ವಿಶೇಷವಾದ ಕಾರ್ಯಕ್ರಮಗಳು ಅಲ್ಲಲ್ಲಿ ಆಯೋಜನೆ ಆಗುತ್ತೆ. ಜೊತೆಗೆ ಕ್ಷೇತ್ರದಲ್ಲೂ ಕೂಡ ಕೆಲವೊಂದು ಸಾಂಸ್ಕೃತಿಕವಾದ ಕಾರ್ಯಕ್ರಮಗಳು ಆಯೋಜನೆ ಆಗುತ್ತೆ. ಅದರ ಬಗ್ಗೆ ಮಾಹಿತಿ ಕೊಡೋದಿತ್ತು. ಜಾತ್ರೆಯಲ್ಲಿ ವಿಶೇಷವಾಗಿ ಜನರು ಎಲ್ಲ ಇಷ್ಟೊಂದು ಸೇರುವಂತಹ ಸಂದರ್ಭ. ಸೊ ಆ ಸಂದರ್ಭದಲ್ಲಿ ಸಾಂಸ್ಕೃತಿಕವಾಗಿ ಭಾರತ ವಿವಿಧತೆಯಲ್ಲಿ ಏಕತೆಯನ್ನು ಹೊಂದಿದಂತಹ ದೇಶ, ವಿವಿಧ ಸಾಂಸ್ಕೃತಿಕ ವೈಭವವನ್ನು ಸಾರುವಂತಹ ದೇಶ. ಸೊ ಹಾಗಾಗಿ ಆ ಸಂದರ್ಭದಲ್ಲಿ ವಿಶೇಷ ಸಾಂಸ್ಕೃತಿಕ ಕಾರ್ಯಕ್ರಮವನ್ನು ನಾವು ಆಯೋಜಿಸಬೇಕು ಅಂತ ಹೇಳುವಂಥದ್ದು ಭಾಳ ಸಮಯದ ಒಂದು ಯೋಚನೆ. ಈಗಾಗಲೇ ಮೊದಲಿನ ವ್ಯವಸ್ಥಾಪನಾ ಸಮಿತಿಯವರು ಕೂಡ ಅದನ್ನು ಒಂದಷ್ಟು ಹಂತದಲ್ಲಿ ಮಾಡಿದರು. ಸುಧಾಕರ್ ಶೆಟ್ಟರ್ ಇರುವಾಗ ಇರ್ಬೋದು ಅಥವಾ ಅದರ ಹಿಂದಿನ ಸಂದರ್ಭಗಳಲ್ಲಿ ಸಾಂಸ್ಕೃತಿಕ ವ್ಯವಸ್ಥೆಗಳನ್ನು ಮಾಡಿದರು. ಅದನ್ನು ಇನ್ನೂ ಒಂದಷ್ಟು ಹೆಚ್ಚು ಗಟ್ಟಿ ಮಾಡಿ ಅದಕ್ಕೋಸ್ಕರ ಒಂದು ವಿಶೇಷ ಸಮಿತಿಯನ್ನು, ಉಪಸಮಿತಿಯನ್ನು ಮಾಡಿ ಆ ಮೂಲಕ ಒಂದು 36 ವಿವಿಧ ಕಾರ್ಯಕ್ರಮಗಳನ್ನು ಈ 10 ದಿವಸದಲ್ಲಿ ನಡೆಸಲಾಗ್ತದೆ. 10ನೇ ತಾರೀಕಿನಿಂದ 20ನೇ ತಾರೀಕು ತನಕ 11 ದಿವಸ ಆಗ್ತದೆ. ಅದರ ಒಂದು ದಿವಸ ಅಂದರೆ ರಥೋತ್ಸವದ ದಿವಸ ಸಾಂಸ್ಕೃತಿಕ ಕಾರ್ಯಕ್ರಮ ಇರುವುದಿಲ್ಲ. ಅದು ಬಿಟ್ಟು ಬಾಕಿ ಎಲ್ಲ ದಿವಸಗಳಲ್ಲಿ ಸಾಂಸ್ಕೃತಿಕ ಕಾರ್ಯಕ್ರಮ ನಡೀತದೆ. ಇದರ ವಿಶೇಷತೆ ಏನು ಅಂತ ಹೇಳಿದರೆ, ಇದೆಲ್ಲದನ್ನು ಎಲ್ಲರೂ ಸೇವಾ ಭಾವನೆಯಿಂದ ನಮ್ಮ ಊರಿನ ವಿವಿಧ ಸಾಂಸ್ಕೃತಿಕ ತಂಡದವರು, ಭರತನಾಟ್ಯದವರು, ಯಕ್ಷಗಾನದವರು, ಹಾಗೆ ಶಾಸ್ತ್ರೀಯ ಸಂಗೀತ, ಸುಗಮ ಸಂಗೀತ, ಭಕ್ತಿ ಸಂಗೀತ, ಭಜನಾ ತಂಡಗಳು, ಹಾಗೆ ಕುಣಿತ ಭಜನೆಯವರು, ಇವರೆಲ್ಲರೂ ಕೂಡ ಸೇರಿಕೊಂಡು ಈ ಒಂದು ಕಾರ್ಯಕ್ರಮವನ್ನು ಬಹಳ ಚಂದವಾಗಿ ನಡೆಸಲಿಕ್ಕಿದ್ದಾರೆ. ಹಾಗೆ ಉಪಸಮಿತಿಯವರು ಅದಕ್ಕೋಸ್ಕರ ಬಹಳಷ್ಟು ಸಮಯದಿಂದ ಒಂದು ಇದರ ನಮ್ಮ ಶಿವರಾತ್ರಿಯ ನಂತರದಿಂದ ಕೂಡಲೇ ಪ್ರಾರಂಭ ಮಾಡಿ ಇವತ್ತಿನ ತನಕ ಈ ಒಂದು ಕಾರ್ಯಕ್ರಮವನ್ನು ಬಹಳ ಸುಂದರವಾಗಿ ತಯಾರು ಮಾಡಿದ್ದಾರೆ. ಅದಕ್ಕೆ ಬೇಕಾದ ಪೂರ್ವ ತಯಾರಿಯನ್ನು ಮಾಡಲಾಗಿದೆ. ವಿಶೇಷವಾಗಿ ಹೇಳೋದಾದರೆ 11ನೇ ತಾರೀಕಿನಂದು ಜಾಗೋ ಹಿಂದೂಸ್ತಾನಿ ಕಾರ್ಯಕ್ರಮ. ಇದು ಈ ಒಂದು ಭಾರತೀಯ ಭಕ್ತಿಗೀತೆಗಳ ಸಿನಿಮಾ
ಭಕ್ತಿಗೀತೆಗಳನ್ನು ಅಲ್ಲ ದೇಶಭಕ್ತಿ ಗೀತೆಗಳನ್ನು ಇಲ್ಲಿ ಇದರಲ್ಲಿ ಹಾಡಲಾಗ್ತದೆ. ಅವರು ಸ್ವರನಿನಾದ್ ಅಂತ ಹೇಳಿಕೊಂಡು ಸೋಲಾಪುರದಿಂದ ಬರುವಂಥ ತಂಡ ಇದು. ಸಂಸ್ಕಾರ ಭಾರತಿ, ಪುತ್ತೂರಿನ ಸಂಸ್ಕಾರ ಭಾರತಿ ಸಂಸ್ಥೆಯವರು ಈ ಒಂದು ವಿಷಯವನ್ನು ವಿಶೇಷವಾಗಿ ನಮಗೆ ದೇವಸ್ಥಾನದಲ್ಲಿ ಪ್ರಸ್ತುತಪಡಿಸ್ತಾ ಇದ್ದಾರೆ. ಹಾಗೆ 14ನೇ ತಾರೀಕಿನಂದು ಪಟ್ಲ ಫೌಂಡೇಶನ್ ಅವರಿಂದ ಕಾರ್ಯಕ್ರಮ ನಡೀಲಿಕ್ಕಿದೆ. ಯಕ್ಷಗಾನ ಕಾರ್ಯಕ್ರಮವನ್ನು ಅವರು ಪ್ರಸ್ತುತಪಡಿಸ್ತಾ ಇದ್ದಾರೆ. 16ನೇ ತಾರೀಕಿನಂದು ಸ್ವರಾಭಿಷೇಕ ಕಹಳೆ ಶ್ಯಾಮ್ ಸುದರ್ಶನ್ ಅವರ ಒಂದು ನೇತೃತ್ವದಲ್ಲಿ ನಮ್ಮ ಶಾಸಕರ ನೇತೃತ್ವದಲ್ಲಿ ಕಹಳೆ ಶ್ಯಾಮ್ ಸುದರ್ಶನ್ ಅವರು ಈ ಒಂದು ಸ್ವರಾಭಿಷೇಕ ಕಾರ್ಯಕ್ರಮವನ್ನು ಭಕ್ತಿ ಮತ್ತು ನೃತ್ಯ ಸಂಗಮವನ್ನು ಆ ಸಂದರ್ಭದಲ್ಲಿ ಪ್ರದರ್ಶಿಸಲಿಕ್ಕಿದ್ದಾರೆ. ಅದಕ್ಕೆ ವಿಶೇಷ ಅತಿಥಿಗಳು ಕೂಡ ಆ ಸಂದರ್ಭದಲ್ಲಿ ಬರುವರಿದ್ದಾರೆ. ಸೊ ಹಾಗೆ ನಮ್ಮ ಉದ್ದೇಶ ಏನು ಅಂತ ಹೇಳಿದರೆ, ನಮ್ಮ ಊರಿನ ಕಲಾವಿದರಿಗೆ ಒಂದು ದೊಡ್ಡ ವೇದಿಕೆಯಲ್ಲಿ, ಚಂದದ ವೇದಿಕೆಯಲ್ಲಿ ಪ್ರತಿ ವರ್ಷ ಒಂದು ಕಾರ್ಯಕ್ರಮ ಕೊಡಲಿಕ್ಕೆ ಅವಕಾಶ ಆಗಬೇಕು. ಹಾಗೆ ಮುಂದಿನ ದಿವಸಗಳಲ್ಲಿ ಕನ್ನಡ ಸಂಸ್ಕೃತಿ ಇಲಾಖೆಯನ್ನು ಕೂಡ ಇಲ್ಲಿ ಕರೆತಂದು ಸಂಸ್ಕೃತಿ ಇಲಾಖೆಯ ಮೂಲಕ ವಿವಿಧ ಕಾರ್ಯಕ್ರಮಗಳನ್ನು ಮುಂದಿನ ದಿವಸಗಳಲ್ಲಿ ಹಾಕ್ಕೊಳ್ಬೇಕು ಅಂತ ಹೇಳುವಂಥ ಯೋಚನೆ ಕೂಡ ಇದೆ. ಉದಾಹರಣೆಗೆ ಹೇಳೋದಾದರೆ ಬೊಂಬೆ ಆಟ ಇರ್ಬೋದು, ನಮ್ಮ ಊರಿನ ಒಂದು ಕಲಾವಿದರುಗಳಿಗೇನಿದೆ ಅವರನ್ನು ಪೋಷಿಸಲಿಕ್ಕೆ ಆಗುವಂತಹ ಕೆಲಸವನ್ನು ಕೂಡ ಮುಂದಿನ ದಿವಸದಲ್ಲಿ ಆಗಬೇಕು ಅಂತ ಹೇಳುವಂಥದ್ದು ನಮ್ಮ ಉದ್ದೇಶ ಇದೆ. ಓಕೆ, ಅದರ ಜೊತೆಗೆ ಸರ್ ಅಷ್ಟಮಂಗಲ ಆಗಿದೆ, ನಾವೆಲ್ಲ ನೋಡಿದ್ದೇವೆ. ಬಹುಶಃ ಸುದೀರ್ಘವಾಗಿ ನಡೆದಿರುವಂಥದ್ದು. ಪ್ರತಿಯೊಂದು ವಿಚಾರದ ಬಗ್ಗೆಯೂ ಕೂಡ ಬೆಳಕು ಚೆಲ್ಲಿ ಅಷ್ಟಮಂಗಲ ನಡೆದಿದೆ. ಸೊ ಅದರ ಬಳಿಕ ಜಾತ್ರೋತ್ಸವದಲ್ಲಿ ಏನಾದರೂ ಬದಲಾವಣೆಗಳಾಗಿದೆ ಅಥವಾ ಕ್ಷೇತ್ರಕ್ಕೆ ಸಂಬಂಧಪಟ್ಟ ಹಾಗೆ ಆಗಿರುವ ಬದಲಾವಣೆಗಳು, ಅದರ ಬಗ್ಗೆ ಹೇಳೋದಿದ್ರೆ? ಅಷ್ಟಮಂಗಲ ಕಾರ್ಯಕ್ರಮ ಈ ಪ್ರತಿ ಸುಮಾರು 10-12 ವರ್ಷಕ್ಕೊಂದ್ಸರಿ ಅಷ್ಟಬಂಧ ಬ್ರಹ್ಮಕಲಶೋತ್ಸವ ನಡಿಬೇಕು. ಅದರಿಂದ ಮುಂಚಿತವಾಗಿ ಒಂದು ಅಷ್ಟಮಂಗಲ ಮಾಡುವಂಥದ್ದು ಒಂದು ಉತ್ತಮ ವಿಚಾರ ಅದು. ಯಾಕೆಂತ ಹೇಳಿದರೆ, ನಾವೊಂದು ನಮ್ಮ ದೇಹವನ್ನು ನಾವು ಸ್ಕ್ಯಾನಿಂಗ್ ಮಾಡ್ತೇವೆ. ಅಲ್ಲಿ ಏನು ತೊಂದರೆ ಆದ ನಂತರವೇ ನಾವು ರಿಪೇರಿ ಮಾಡಬೇಕು ಅಂತೇಳಿ ಇಲ್ಲ. ತೊಂದರೆ ಆಗಬೇಕಿದ್ರೆ ಮೊದಲೇ ಆಗದ ಹಾಗೆ ನೋಡಿಕೊಳ್ಳುವಂಥದ್ದು ನಮ್ಮ ಕರ್ತವ್ಯ. ಸೊ ಈ ಅಷ್ಟಮಂಗಲ ಯಾಕಾಗಿ ಅಂತೇಳಿ ಹೇಳಿದರೆ, ಆ ರೀತಿಯ ಸ್ಕ್ಯಾನಿಂಗ್ ಕಾಲಾನುಕ್ರಮದಲ್ಲಿ ಏನಾಗ್ತದೆ ಅಂತೇಳಿ ಹೇಳಿದರೆ, ಒಂದಷ್ಟು ಕಾಲಬಾಧಿತ ವಿಚಾರಗಳಿರ್ತವೆ, ಅದನ್ನು ವ್ಯತ್ಯಾಸಗಳಲ್ಲಿ ಮಾಡಬೇಕಾಗ್ತದೆ. ಅಥವಾ ಎಷ್ಟೋ ವಿಚಾರಗಳನ್ನು ಪಕ್ಕ ಬಿಟ್ಟು ಹೋಗಿಬಿಡ್ತದೆ. ಅಂದರೆ ಮರವಿನಿಂದ ಇರ್ಬೋದು ಅಥವಾ ಇದರಿಂದ ಇರ್ಬೋದು, ಅದು ಆಗ್ತಾ ಇರೋದಿಲ್ಲ. ಅಥವಾ ಒಂದೆರಡು ಜನರು ಚೇಂಜ್ ಆದಾಗ ಆ ಸಂದರ್ಭಗಳಲ್ಲಿ ನಡಿಬೇಕಾಗಿದ್ದ ಸೇವೆಗಳು, ನಿತ್ಯ ಕೈಂಕರ್ಯಗಳು ನಡೀತಾ ಇರೋದಿಲ್ಲ. ಅದನ್ನು ಗುರುತಿಸಿ ಅದನ್ನು ಪ್ರಾರಂಭ ಮಾಡಲಿಕ್ಕೋಸ್ಕರವಾಗಿ ಈ ಒಂದು ಸ್ಕ್ಯಾನಿಂಗ್ ವಿಚಾರದ ರೀತಿಯಲ್ಲಿ ಅಂತ ಹೇಳುವಂಥದ್ದನ್ನು ನಾವು ಹೇಳ್ಬೋದು. ಸೊ ಯಾವೊಂದು ಪೂಜಾ ಪದ್ಧತಿಯ ವಿಷಯಕ್ಕೋಸ್ಕರ ಈ ಅಷ್ಟಮಂಗಲವನ್ನು ನಡೆಯುವಂಥದ್ದು ಸಂಪ್ರದಾಯ ಅದು. ಅದಕ್ಕೋಸ್ಕರ ಮಾಡಲಾಗಿದೆ. ಅದರಲ್ಲಿ ಒಂದಷ್ಟು ಸೂಚನೆಗಳನ್ನು, ಒಂದಷ್ಟು ನಿರ್ದೇಶನಗಳನ್ನು ದೈವಜ್ಞರು ನೀಡಿದ್ದಾರೆ. ಅದರ ಪರಿಹಾರ ಚಿಂತನೆ, ನಿವೃತ್ತಿ ಕಾರ್ಯ ಚಿಂತನೆ ಅಂತ ಹೇಳುವಂಥದ್ದು ಇನ್ನು ಮುಂದೆ ಈಗ ಪುನಃ ನಡೀಲಿಕ್ಕಿದೆ. ಅದಲ್ಲದೆ ನೇರವಾಗಿ ನಾವು ಮಾಡುವಂತಹ ಹಲವು ಕಾರ್ಯಗಳನ್ನು ಈಗಾಗಲೇ ತಗೊಂಡಾಗಿದೆ. ಕಾಶಿ ಯಾತ್ರೆ ಇರ್ಬೋದು, ಕಾಶಿ ಉಜ್ಜಯಿನಿ ಯಾತ್ರೆ, ಹಾಗೆ ಕೊಲ್ಲೂರಿಗೆ ಭೇಟಿ ನೀಡಿ ಬಂದಿದ್ದೇವೆ. ಅದಲ್ಲದೆ ಈ ಯಾಗಶಾಲೆಯ ವಿಚಾರ, ಶಾಲೆ ಮಾಡಿದಂಥದ್ದು. ಅದಲ್ಲದೆ ಅಷ್ಟಾವಧಾನ ಸೇವೆಯನ್ನು ವಿಶೇಷವಾಗಿ ಪ್ರಾರಂಭ ಮಾಡಿದಂಥದ್ದು. ಶಿವರಾತ್ರಿ ಸಂದರ್ಭದಲ್ಲಿ ಅಷ್ಟಾವಧಾನ ಸೇವೆಯನ್ನು ಪ್ರಾರಂಭ ಮಾಡಿದ್ದೇವೆ. ಯಾಕೆಂತ ಹೇಳಿದರೆ, ಸಾಮಗಾನ ಪ್ರಿಯ ಶಿವ. ಸೊ ಗಾನ, ನೃತ್ಯ, ನಟರಾಜ ಅಂತೇಳಿದರೆ ಶಿವನೇ ನಟರಾಜನ ರೂಪದಲ್ಲಿರುವಂಥದ್ದು. ಸೊ ಹಾಗಾಗಿ ಈ ಒಂದು ವಿಶೇಷಗಳನ್ನು ಮಹಾದೇವ ಬಹಳಷ್ಟು ಇಷ್ಟಪಡ್ತಾನೆ. ಹಾಗಾಗಿ ಅವನ ಒಂದು ಸಂಪ್ರೀತಿಗೋಸ್ಕರ ಅಷ್ಟಾವಧಾನ ಸೇವೆಯನ್ನು ಈಗಾಗಲೇ ಮಾಡಲಾಗಿದೆ ಈ ಶಿವರಾತ್ರಿ ಸಂದರ್ಭದಲ್ಲಿ. ಈ ಸಂದರ್ಭದಲ್ಲಿ ಕೂಡ 16ನೇ ತಾರೀಕಿಗೆ ಅಷ್ಟಾವಧಾನ ಸೇವೆಯನ್ನು ನಡೆಸಲಾಗ್ತದೆ. ಮತ್ತು ಮುಂದಿನ ಕೆಲವು ವ್ಯತ್ಯಾಸಗಳನ್ನು ಅದನ್ನು ಮಂಗಲದ ನಂತರ ಏನು ಬದಲಾವಣೆ ಅಂತ ಹೇಳುವಂಥದ್ದು ತಾವು ಕೇಳಿದಿರಿ. ಅದು ತಂತ್ರಿಗಳ ನಿರ್ದೇಶನ ಅಂತ ಇನ್ನೊಂದಷ್ಟು ಪೂಜಾ ಪದ್ಧತಿಗಳನ್ನು ವಿಷಯಗಳಲ್ಲಿ ಏನು ಮಾಡಲಿಕ್ಕಿದೆ, ಅದರ ಬಗ್ಗೆ ಪೂಜೆಯ ವಿಶೇಷತೆಯ ಪಡೆದಿರುವಂತಹ ಅದರ ಆಗಮಶಾಸ್ತ್ರಜ್ಞರ ಜೊತೆ ಕುಳಿತುಕೊಂಡು ದೈವಜ್ಞರು ಹೇಳಿದ್ದನ್ನು ಅದನ್ನು ಚಿಂತಿಸಿ ಆ ವಿಚಾರಗಳನ್ನು ಮುಂದಿನ ದಿವಸಗಳಲ್ಲಿ ಮಾಡಲಿಕ್ಕೆ.
ಓಕೆ, ಜೊತೆಗೆ ಜಾತ್ರೆಯ ಸಂದರ್ಭದಲ್ಲಿ ಅಲಂಕಾರಕ್ಕೂ ಕೂಡ ವಿಶೇಷವಾದ ಅವಕಾಶವನ್ನ ಒದಗಿಸಲಾಗಿದೆ ಅನ್ನುವಂಥದ್ದರ ಬಗ್ಗೆ ಸ್ವಲ್ಪ ವಿವರಿಸೋದಿದ್ರೆ. ಪ್ರತಿ ಗುಡಿ ಅಲಂಕಾರ ಸೇವೆಯನ್ನು ಅವರವರಾಗಿಯೇ ಅಲಂಕಾರವನ್ನು ಒಂದಷ್ಟು ಜನ ತಂದು ಕೊಡ್ತಾ ಇದ್ರು. ನನ್ನದು ಈ ದಿವಸ ಗರ್ಭಗುಡಿಗೆ ಅಲಂಕಾರ ಅಥವಾ ಪುಷ್ಪಕನ್ನಡಿಗೆ ಅಲಂಕಾರ ಅಂತ ಹೇಳುವಂಥದ್ದನ್ನು ಸ್ವಂತ ಒಂದು ನೆಲೆಯಲ್ಲಿ ಜನರು ಭಕ್ತಿಯಿಂದ ತಂದು ಕೊಡ್ತಾ ಇದ್ರು. ಸೊ ಅದನ್ನು ಗಮನಿಸಿದ ನಾವು ಅದನ್ನು ಯಾಕೆ ಎಲ್ರಿಗೂ ಒಂದು ಅವಕಾಶ ಕೊಡಬಾರ್ದು, ಏನು ಮಾಡಲಿಕ್ಕೆ ಇಷ್ಟ ಇದೆ, ಏನು ಮಾಡಬೇಕು ಅಂತ ಗೊತ್ತಿಲ್ಲದಿರೋರಿಂದ ಒಂದಷ್ಟು ಜನ ಇದ್ದಾರೆ. ಸೊ ಅದಕ್ಕೋಸ್ಕರ ಅದನ್ನು ಈ ಸಲ ಅಲಂಕಾರ ಸೇವೆಯನ್ನು ನಾವು ಜನರಿಗೆ ತೆರೆದಿದ್ದೇವೆ. ಈಗ ಪುಷ್ಪಕನ್ನಡಿ ಅಲಂಕಾರ ಸೇವೆ, ಹಾಗೆ ಬ್ರಹ್ಮರಥ ಅಲಂಕಾರ ಸೇವೆ, ಹಾಗೂ ಪ್ರಾಕಾರ ಗುಡಿಗಳ ಅಲಂಕಾರ ಸೇವೆ, ಇಲ್ಲ ಮುಖ್ಯ ಗರ್ಭಗುಡಿಯ ಅಲಂಕಾರ ಸೇವೆಯನ್ನು ಮಾಡಲಿಕ್ಕೆ ಒಂದು ವ್ಯವಸ್ಥೆ ಮಾಡಲಾಗಿದೆ. ಅದು ವಿವಿಧ ದಿವಸಗಳಲ್ಲಿ ಮಾಡಲಿಕ್ಕೆ ವ್ಯವಸ್ಥೆಗಳು. ಅದಲ್ಲದೆ ಅಲಂಕಾರವನ್ನು ಒಂದೊಂದು ದಿವಸ ಒಂದೊಂದು ರೀತಿಯ, ಅಂದರೆ ಶುರುವಿಗೆ ಹಳದಿ ಹೂವಿನಲ್ಲಿ ಅಲಂಕಾರ ನಡೀತದೆ, ಆಮೇಲೆ ಬಿಳಿ ಮತ್ತು ಹಸಿರು ಹೂವಿನಲ್ಲಿ, ಅಂದರೆ ಇದರದ್ದು ವಿಷುವಿನ ದಿವಸ ಸಿಂಗಾರದಲ್ಲೇ ಒಂದು ಅಲಂಕಾರ ಮಾಡಬೇಕು ಅಂತ ಹೇಳುವಂಥ ನಮ್ಮ ಒಂದು ಅಪೇಕ್ಷೆ ಇದೆ. ಸೊ ಅದಕ್ಕೋಸ್ಕರ ಜನರಲ್ಲಿ ಬೇಡಿಕೆ ಏನು ಅಂತ ಹೇಳಿದರೆ, ಪುತ್ತೂರು ತಮಗೆಲ್ಲ ತಿಳಿದಿರುವ ಹಾಗೆ ಅಡಿಕೆಯ ವಿಶೇಷತೆ ಊರು. ಅಡಿಕೆಯ ಇಡೀ ವಿಶ್ವಕ್ಕೆ, ಭಾರತದಾದ್ಯಂತ ಅಡಿಕೆಯನ್ನು, ಚಾಲಿ ಅಡಿಕೆಯನ್ನು ಪೂರೈಕೆ ಮಾಡುವಂಥದ್ದು ಪುತ್ತೂರು. ಹಾಗಾಗಿ ಸಿಂಗಾರವನ್ನು ಹೊರೆಕಾಣಿಕೆ ದಿವಸ 19ನೇ ತಾರೀಕು ಹೊರೆಕಾಣಿಕೆ ನಡೀಲಿಕ್ಕಿದೆ. ಸೊ ಆ ಹೊರೆಕಾಣಿಕೆ ಬರೋ ಸಂದರ್ಭದಲ್ಲಿ ವಿಶೇಷವಾಗಿ ಇಡೀ ದೇವಸ್ಥಾನವನ್ನು ಸಿಂಗಾರದಿಂದ ಮತ್ತು ಬಿಲ್ಲೋಪತ್ರೆ ಮತ್ತು ತುಳಸಿಯಿಂದ ಅಲಂಕಾರ ಮಾಡಲಿಕ್ಕೆ ಒಂದು ಉದ್ದೇಶ ಹೊಂದಿದ್ದೇವೆ, ಒಂದು ಆ ಸಂಕಲ್ಪ ಇದೆ. ಸೊ ಅದಕ್ಕೋಸ್ಕರ ಎಲ್ಲರೂ ಸಿಂಗಾರ ನೀಡಿ ಸಹಕರಿಸಬೇಕು, ಮಹಾದೇವನ ಸಂಪ್ರೀತಗೊಳಿಸಬೇಕು ಅಂತೇಳಿ ಈ ಮೂಲಕ ನಾನು ಕೇಳ್ತಾ ಇದ್ದೇನೆ. ಅದಲ್ಲದೆ ನಂತರ ದಿವಸಗಳಲ್ಲಿ ಹಳದಿ ಮತ್ತು ವಿವಿಧ ಕಲರ್ಗಳಲ್ಲಿ, ಅಂದರೆ ಬಣ್ಣಗಳಲ್ಲಿ ಕೇಸರಿ ಬಣ್ಣದ ಗೊಂಡೆ ಹೂವಿನನ್ನು ಸೇರಿಸಿಕೊಂಡು ಆ ಅಲಂಕಾರವನ್ನು ಮಾಡಲಿಕ್ಕೆ. ಓಕೆ, ಇನ್ನು ಅಧಿಕಾರಿಯ ನೆಲೆಯಲ್ಲಿ ತಮ್ಮಲ್ಲಿ ಕೇಳೋದಿದ್ರೆ, ಪುತ್ತೂರು ಜಾತ್ರೆಗೆ ದೇವಸ್ಥಾನದ ವ್ಯವಸ್ಥಾಪನಾ ಸಮಿತಿ ತಮ್ಮೆಲ್ಲರ ಜೊತೆಗೆ ವಿವಿಧ ಇಲಾಖೆಗಳ ಸಹಯೋಗ ಇದೆ, ಖಂಡಿತ ಬೇಕಾಗುತ್ತೆ. ಸೊ ವಿವಿಧ ಇಲಾಖೆಗಳ ಪಾತ್ರ ಮತ್ತೆ ಅವರ ಸಹಕಾರದ ಬಗ್ಗೆ ಹೇಳೋದಿದ್ರೆ, ಅವರ ಮೂಲಕ ಯಾವೆಲ್ಲ ವ್ಯವಸ್ಥೆಗಳಾಗ್ತಾ ಇದೆ, ಸಿದ್ಧತೆಗಳು ಹೇಗಿದೆ ಅನ್ನುವಂಥದ್ದು. ಈಗಾಗಲೇ ಜಾತ್ರೋತ್ಸವದ ಬಗ್ಗೆ ಎಲ್ಲ ಇಲಾಖಾ ಅಧಿಕಾರಿಗಳ ಸಭೆಯನ್ನು ಕರೆಯಲಾಗಿದೆ. ಮುಖ್ಯವಾಗಿ ನಗರಸಭೆ ಈ ಒಂದು 10 ದಿವಸದಲ್ಲಿ ಸ್ವಚ್ಛತೆ ನಮಗೆ ಮುಖ್ಯ. ಅದನ್ನೊಂದು ನಮ್ಮ ಪೌರಾಯುಕ್ತರು, ನಗರಸಭೆ ಅಧ್ಯಕ್ಷರು ಎಲ್ಲ ಸೇರಿ ಸಭೆಯನ್ನು ನಡೆಸಿದ್ದೇವೆ. ಮತ್ತೆ ಅವರು ಸ್ವಚ್ಛತೆಯನ್ನು ಕಾಪಾಡುವ, ಯಾವ ರೀತಿ ಬೆಳಿಗ್ಗೆ 6ರಿಂದ ರಾತ್ರಿ 12 ಗಂಟೆವರೆಗೆ ಯಾವ ರೀತಿ ಸ್ವಚ್ಛತೆಯನ್ನು ಕಾಪಾಡಿಕೊಳ್ಳುವ ಬಗ್ಗೆ ಇವಾಗಲೇ, ಮತ್ತೆ ಪ್ರತಿ ನಾವು ಏಲ ಮಾಡಿದ ಅಂಗಡಿಗೆ ಇಲ್ಲಿ ದೇವಸ್ಥಾನದ ವತಿಯಿಂದ ಹಸಿ ಕಸ ಬೇರೆ, ಒಣ ಕಸಕ್ಕೆ ಬೇರೆ ಪ್ರತ್ಯೇಕವಾದ ಒಂದು ಡಬ್ಬವನ್ನು ಕೊಡಲಿಕ್ಕೆ ನಾವು ಸಿದ್ಧತೆ ಮಾಡಿದ್ದೇವೆ. ಮತ್ತೆ ಪ್ರತ್ಯೇಕವಾಗಿ ಸಾರ್ವಜನಿಕರಿಗೆ ಅಲ್ಲಲ್ಲಿ ಒಣ ಕಸ ಮತ್ತೆ ಹಸಿ ಕಸವನ್ನು ಇಡಲಿಕ್ಕೆ ವ್ಯವಸ್ಥೆಯನ್ನು ನಗರಸಭೆಯಿಂದ ಮಾಡ್ತಾರೆ. ಮತ್ತೆ ದೇವಸ್ಥಾನದ ವತಿಯಿಂದ ಶುಚಿತ್ವಕ್ಕೆ ಕಾಪಾಡಲು ಬೇರೆ ಬೇರೆ ಜನರನ್ನು ನಾವು ನಿಯೋಜಿಸ್ತಾ ಇದ್ದೇವೆ. ಅದರೊಟ್ಟಿಗೆ ಸ್ಕೌಟ್ಸ್ ಅವರನ್ನು ನಾವು ಉಪಯೋಗಿಸಿಕೊಂಡು ಸ್ವಲ್ಪ IEC ಪ್ರೋಗ್ರಾಮನ್ನು ಮಾಡಲಿಕ್ಕೆ ಅಲ್ಲಲ್ಲಿ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದೇವೆ. ಮತ್ತೆ ಮುಖ್ಯವಾಗಿ ಅಗ್ನಿಶಾಮಕ ದಳ, ಯಾಕಂದ್ರೆ ಇಲ್ಲಿ ಸಿಡಿಮದ್ದು ಇರುವ ಕಾರಣ ನಮಗೆ ಅಗ್ನಿಶಾಮಕ ದಳದವರು ಮುಖ್ಯವಾಗಿ ಅಲ್ಲಿ ಬೇಕೇ ಬೇಕು. ಆ ನಿಟ್ಟಿನಲ್ಲಿ ಅವರೊಂದು ಫೈರ್ ಸರ್ವಿಸ್ ಒಂದು ವ್ಯಾನ್ ಅಲ್ಲಿ ನಿಂತಿರುತ್ತೆ. ಮತ್ತೆ ಅವರು ಸಹ ನಮ್ಮ ಸಿಬ್ಬಂದಿಗಳು ಸಹ ಇಲ್ಲೇ ಅವರು ಮೊಕ್ಕಮ್ಮಾಗಿ ಇರ್ತಾರೆ. ಮತ್ತು ವೀರಮಂಗಲದಲ್ಲಿ ಸಹ ಅವರು ಸ್ವಿಮ್ಮರ್ಸ್ ಇರ್ಬೋದು, ಮತ್ತೆ ಬೇರೆ ಬೇರೆ ರೀತಿಯ ಅವರ ಇಲಾಖೆಯ ಏನೆಲ್ಲ ಮೆಟೀರಿಯಲ್ ಉಂಟು ಅದನ್ನೆಲ್ಲ ರೆಡಿಯಾಗಿ ಇಟ್ಕೋತಾರೆ. ಹಾಗೆ ಸದಾ ಪೊಲೀಸ್ ಇಲಾಖೆ ಈಗಾಗಲೇ 2 ಸಭೆಗಳು ನಡೆಸಿದ್ದೇವೆ. ಯಾವ ರೀತಿ ಹಿಂದೆ ಮಾಡಿದ್ದೇವೆ ಅದನ್ನು ತಗೊಂಡು ಈ ವರ್ಷನೂ ಮುಂದೆ ನಾವು ಅವರ ಸಹಕಾರವನ್ನು ಪಡಿತೇವೆ. ಮುಖ್ಯವಾಗಿ ಆರೋಗ್ಯ ಇಲಾಖೆ ಈ ಸಂದರ್ಭದಲ್ಲಿ ಒಂದು ಆಂಬುಲೆನ್ಸ್ 16-17 ಮತ್ತೆ ಪ್ರತಿ ದಿವಸ ಬೇರೆ ಪ್ರೈವೇಟ್ ಆಗಿ ಖಾಸಗಿಯಾಗಿ ಅಧ್ಯಕ್ಷರು ಮತ್ತೆ ಸಮಿತಿ ಮಾತಾಡಿದ್ದಾರೆ. 16-17 ನಮ್ಮ ಡಿಪಾರ್ಟ್ಮೆಂಟ್ ಇಂದಲೇ THO ಅವರೇ ಆಂಬುಲೆನ್ಸ್ ಅನ್ನು ಒದಗಿಸ್ತಾರೆ. ಎಲ್ಲ ಒಟ್ಟಾರೆಯಾಗಿ ಎಲ್ಲ ಇಲಾಖೆಗಳ ಸಹಭಾಗಿತ್ವದಲ್ಲಿ ನಾವು ಜಾತ್ರೋತ್ಸವವನ್ನು ಮಾಡೋದಕ್ಕೆ ವ್ಯವಸ್ಥೆಗಳು ಅಂದರೆ ಅದು ಪೂರಕವಾಗಿ ಮಾತಾಡೋದಾದರೆ ಎಲ್ಲರಿಗೂ ವಿಶೇಷ ಈ ಬಾರಿ ಜನರಿಗೆ ಸ್ಟಾಲ್ಗಳಿಗೆ ಸ್ವಚ್ಛ ಸ್ಟಾಲ್ ಅಂತ ಹೇಳುವಂಥ ಅವಾರ್ಡನ್ನು ಪ್ರತಿ ದಿವಸ ಕೊಡಲಾಗ್ತದೆ. ಅದು ರೋಟರಿ ಸ್ವಚ್ಛ ಭಾರತ್ ಟ್ರಸ್ಟಿನ ನೇತೃತ್ವ ವಹಿಸಿಕೊಂಡಂಥವರು ಆ ವಿಷಯವನ್ನು ಮಾಡಲಿಕ್ಕಿದ್ದಾರೆ. ಸೊ ಅದರಿಂದ ಸ್ವಚ್ಛ ಸ್ಟಾಲ್
ಹಾಗೂ ಆ ಸಂದರ್ಭದಲ್ಲಿ ಗ್ರೀನ್ ಮಾರ್ಷಲ್ಸ್, ಹಸಿರು ಹೌದು, ಹಸಿರು ಸೇನಾನಿಗಳನ್ನು ಕೂಡ ನಾವು ಆ ಸಂದರ್ಭದಲ್ಲಿ ನಿಯೋಜಿಸಲಾಗ್ತದೆ. ಅವರು ಬಂದು ವಿಶೇಷ ಮಾಹಿತಿಗಳನ್ನು ಕೊಡ್ತಾರೆ. ಅದಲ್ಲದೆ ಈ ಸ್ಟಾಲ್ನ ಯಾರು ನಿರ್ವಹಿಸ್ತಾ ಇದ್ದಾರೆ ಅಥವಾ ಸ್ಟಾಲ್ನ ಮಾಲೀಕರು ಯಾರಿದ್ದಾರೆ ಅವರಿಗೆ ವಿಶೇಷ ಸಭೆ ಕರೆದು ಇದರ ಉದ್ದೇಶವನ್ನು ಕೂಡ ನಾವು ಹೇಳಲಾಗ್ತದೆ. ಒಂದು ವಿಶೇಷತೆ ನಮ್ಮ ಯೋಜನೆಯನ್ನು ಒಂದು ಯೋಚನೆ ಏನು ಅಂತೇಳಿ ಹೇಳಿದರೆ, ಕಸದಿಂದ ರಸ ಅಂತ ಹೇಳುವಂಥದ್ದು ಯಾವಾಗಲೂ ನಾವು ಕೇಳ್ತಾ ಇರ್ತೇವೆ. ಸೊ ಅದನ್ನು ಒಂದು ಮಾಡಿ ತೋರಿಸಬೇಕು ಅಂತ ಹೇಳುವಂಥದ್ದು ನಮ್ಮ ಉದ್ದೇಶ ಇದೆ. ಈ ಬಾರಿಯ ಏನು ಜಾತ್ರೆಯಲ್ಲಿ ಹಸಿ ಕಸ ಇರ್ತದೆ, ಆ ಹಸಿ ಕಸವನ್ನು ನಾವು ನಗರಸಭೆಯ ಡಂಪಿಂಗ್ ಯಾರ್ಡ್ಗೆ ತಗೊಂಡೋಗಿ ಹಾಕೋದಿಲ್ಲ. ಸೊ ಅದನ್ನು ಕಂಪ್ಲೀಟ್ ಆಗಿ ಒಂದು ಪಿಟ್ ಮಾಡಿ ಅದನ್ನು ಒಂದು ಗುಂಡಿ ತೋಡಿ ಅಲ್ಲಿ ಹಸಿ ಕಸವನ್ನು ಹಾಕಿ ಅದಕ್ಕೆ ಸಗಣಿ ಮತ್ತು ಬ್ಯಾಕ್ಟೀರಿಯಾವನ್ನು ಹಾಕಿ ಅದನ್ನು ಗೊಬ್ಬರವಾಗಿ ಮಾಡುವಂತಹ ಒಂದು ವ್ಯವಸ್ಥೆಯನ್ನು ನಾವು ಮಾಡಿದ್ದೇವೆ. ನವೀನ್ ಭಂಡಾರಿ ಅವರು ಈಗಾಗಲೇ ಅದಕ್ಕೆ ಕಾರ್ಯಪ್ರವೃತ್ತರಾಗಿದ್ದಾರೆ. ನಗರಸಭೆಯ ಮತ್ತು ರೋಟರಿ ಟ್ರಸ್ಟಿನ ಮಾರ್ಗದರ್ಶನ ಕೂಡ ಅದಕ್ಕೆ ಇದೆ. ಸೊ ಈ ಮೂಲಕ ನಾವು ಅದನ್ನು ಒಂದು ಮಾದರಿಯಾಗಿ, ಅಂದರೆ ಮುಂದಿನ ದಿವಸಗಳಲ್ಲಿ ಯಾವುದೇ ಕಲ್ಯಾಣ ಮಂಟಪಗಳಾಗಿರ್ಬೋದು ಅಥವಾ ನಮ್ಮ ಕಲ್ಯಾಣ ಮಂಟಪಗಳಾಗಿರ್ಬೋದು ಅಥವಾ ಮನೆಗಳಿಂದ ಹಸಿ ಕಸವನ್ನು ನಾವೇ ಗೊಬ್ಬರ ಮಾಡ್ಕೊಳ್ಬೋದು ಅಂತ ಹೇಳುವಂಥದ್ದನ್ನು ಒಂದು ಸಂದೇಶವನ್ನು ನಾವು ಇಲ್ಲಿ ಜನರಿಗೆ ಕೊಡಲಿಕ್ಕಾಯಿತು ಅಂತೇಳಿ ಆದರೆ ದೇವಸ್ಥಾನ ಆ ಮೂಲಕ ಕೂಡ ಸಾಮಾಜಿಕವಾಗಿ ಒಂದು ಸಂದೇಶವನ್ನು ಕೊಟ್ಟಾಗೆ ಆಗ್ತದೆ. ಸೊ ಅದನ್ನು ನಾವು ಮಾಡಬೇಕು ಅಂತ ಹೇಳುವಂಥ ಉದ್ದೇಶವನ್ನು ಹೊಂದಿದ್ದೇವೆ. ಅದಕ್ಕೋಸ್ಕರ ಎಲ್ಲ ನಮ್ಮ ಸಂತೆ ವ್ಯಾಪಾರಿಗಳಲ್ಲಿ ಕೇಳ್ಕೊಳ್ಳೋದು ನಾವೇನು ಅಂತ ಹೇಳಿದರೆ, ಅವರವರ ಹಸಿ ಕಸವನ್ನು ಮತ್ತು ಒಣ ಕಸವನ್ನು ಅವರು ಅದನ್ನು ಬೇರೆ ಬೇರೆ ಮಾಡಿ ಪ್ರತ್ಯೇಕ ಮಾಡಿ ಹಾಕಬೇಕು. 2 ಡಬ್ಬಗಳನ್ನು ಕೊಡಲಾಗ್ತದೆ, ಅದನ್ನು ಹಾಕಬೇಕು. ಬರೀ ವ್ಯಾಪಾರಿಗಳು ಮಾತ್ರ ಅಲ್ಲ, ಮುಖ್ಯವಾಗಿ ನಾವು ಕೇಳುವಂಥದ್ದು ಏನು ಅಂತ ಹೇಳಿದರೆ ಜನರಲ್ಲಿ ಮನವಿ ಮಾಡ್ಕೊಳ್ಳುವಂಥದ್ದು. ನಾವು ಹಸಿ ಕಸ ಒಣ ಕಸದ 2 ಡಬ್ಬಗಳಿರ್ತವೆ, ಆ ಡಬ್ಬಗಳಲ್ಲೇ ಹಾಕಿ, ಹಾಗೆ ರಥೋತ್ಸವದ ದಿವಸ ಕೂತ್ಕೊಳ್ಳಿಕ್ಕೆ ಪೇಪರನ್ನು ಎಲ್ಲರೂ ತಗೊಂಡು ಬರ್ತಾರೆ. ನೀವು ಮರು ದಿವಸ 18ನೇ ತಾರೀಕಿಗೆ ಹೋಗಿ ನೋಡಿದರೆ, ಗದ್ದೆಯನ್ನು ನೋಡಿದರೆ ಇಡೀ ಗದ್ದೆ ಪೇಪರ್ಮಯ ಆಗಿರ್ತದೆ. ಸೊ ಹಾಗಾಗಿ ನಾವು ಒಂದು ರಿಕ್ವೆಸ್ಟ್, ಒಂದು ಕಳಕಳಿಯ ವಿನಂತಿ ಜನರಲ್ಲಿ ಏನು ಅಂತ ಹೇಳಿದರೆ, ಅಲ್ಲಲ್ಲಿ ಡಬ್ಬಗಳನ್ನು ನಾವು ಇಡ್ತೇವೆ. ಸೊ ತಾವು ಜನರು ಎದ್ದು ಹೋಗುವಾಗ ತಾವು ಕೂತಂತಹ ಪೇಪರ್ಗಳನ್ನು ಮುದ್ದೆ ಮಾಡಿ ಆ ಡಬ್ಬದಲ್ಲಿ ಹಾಕಿ ಹೋಗಬೇಕು ಅಂತ ಹೇಳುವಂಥದ್ದನ್ನು ನಾವು ವಿಶೇಷ ಮನವಿಯನ್ನು ಜನರಲ್ಲಿ ಮಾಡಿಕೊಳ್ತಾ ಇದ್ದೇವೆ. ಸೊ ಆ ಮೂಲಕ ಪುತ್ತೂರು ಜಾತ್ರೆ ಒಂದು ಸ್ವಚ್ಛ, ಸುಂದರ ಮತ್ತು ಶಿಸ್ತುಬದ್ಧ ಜಾತ್ರೆ ಅಂತ ಹೇಳುವಂತಹ ಒಂದು ಸಂದೇಶವನ್ನು ಇಡೀ ರಾಜ್ಯಕ್ಕೆ, ದೇಶಕ್ಕೆ ತಲುಪಿಸಬೇಕು ಅಂತ ಹೇಳುವಂಥ ಒಂದು ಉದ್ದೇಶವನ್ನು ಹೊಂದಿದ್ದೇವೆ. ಇಚ್ಛೆ ತಮ್ಮದು, ಅದಕ್ಕೆ ಜನರ ಸಹಭಾಗಿತ್ವ ಅಗತ್ಯ ಆಗಿದೆ ಅನ್ನುವಂಥದ್ದು. ಸರ್, ಅದರ ಜೊತೆಗೆ ತಮ್ಮಲ್ಲೇ ನಾನು ಕೇಳುವಂಥದ್ದು, ದೇವಳ ಅಂತ ಹೇಳಿದ್ರೆ ಬಹುಶಃ ತಮ್ಮ ಚಿಂತನೆಗಳು ಅದನ್ನು ಬೇರೆ ಬೇರೆ ವೇದಿಕೆಗಳಲ್ಲಿ ತಾವು ಹೇಳಿದ್ದೀರಿ, ಕೇವಲ ಧಾರ್ಮಿಕ ವಿಚಾರಗಳಿಗೆ ಮಾತ್ರ ಸೀಮಿತ ಆಗಿರಬಾರ್ದು, ಸಾಮಾಜಿಕವಾಗಿ ತೊಡಗಿಸಿಕೊಂಡು ಚಟುವಟಿಕೆಗಳಲ್ಲಿ ತೊಡಗಿಸಿಕೊಂಡು ಜನರು ಮತ್ತೆ ಆ ದೇವಸ್ಥಾನದ ನಡುವಿನ ಸಂಬಂಧ ಇನ್ನಷ್ಟು ಗಟ್ಟಿಯಾಗಬೇಕು. ಅದಕ್ಕೆ ಪೂರಕವಾಗಿ ಆ ಒಂದು ಪರಿಕಲ್ಪನೆ ಗದ್ದೆಗಿಳಿಯೋಣ ಭತ್ತ ಬೆಳೆಯೋಣ ಅನ್ನುವಂಥ ಒಂದು ಕಾರ್ಯಕ್ರಮ. ಬಹುಶಃ ಇದರಿಂದಾಗಿ ಅನೇಕ ಹಡಿರು ಬಿದ್ದಂತಹ ಗದ್ದೆಗಳು, ಬಹುಶಃ ಅನೇಕ ದೇವಳದ ಗದ್ದೆಗಳು ಕೂಡ ಪುನಶ್ಚೇತನವನ್ನ ಪಡೆದುಕೊಂಡಿದೆ. ಸೊ ಆ ಒಂದು ಪ್ರಯತ್ನ, ಅದರ ಪ್ರಗತಿ ಅಥವಾ ಅದರ ಮುಂದಿನ ವಿಸ್ತರಣೆಯ ಬಗ್ಗೆ ಹೇಳೋದಿದ್ರೆ? ನಮ್ಮ ಆಗಿನ ಉಸ್ತುವಾರಿ ಸಚಿವರ ಒಂದು ಯೋಚನೆಯಂತೆ ಈ ಕಾರ್ಯಕ್ರಮ ಮೂಡಿಬಂತು. ಅದನ್ನು ಶಾಸಕರ ನೇತೃತ್ವದಲ್ಲಿ ನಮಗೆ ಶಾಸಕರು ಆ ಒಂದು ಮಾಹಿತಿಯನ್ನು ಹೇಳಿ ಈ ರೀತಿ ಮಾಡಬೇಕು ಅಂತ ಹೇಳುವಂತ ಹೇಳಿದಾಗ ಈ ಒಂದು ಕಾರ್ಯಕ್ಕೆ ನಾವು ಕಾರ್ಯಪ್ರವೃತ್ತರಾದೆವು. ಸೊ ಭತ್ತ ಬೆಳೆಯೋಣ, ಗದ್ದೆಗಿಳಿಯೋಣ ಅಂತ ಹೇಳುವಂಥದ್ದು, ಅದು ದೇವಳದ ಮುಖಾಂತರ ನಾವು ಅದನ್ನು ತಗೊಂಡಾಗ ಹೆಚ್ಚಿನ ಅದಕ್ಕೆ ಪ್ರಾಮುಖ್ಯತೆ ಬಂತು. ಸೊ ಆ ಮೂಲಕ ಅದೊಂದು ಯಶಸ್ವಿ ಆಂದೋಲನವಾಗಿ ರೂಪುಗೊಂಡು ಒಂದು ಯಶಸ್ವಿಯಾಗಿದೆ. ಈ ವರ್ಷ ಕೂಡ ಅದನ್ನು ಮುಂದುವರಿಸಲಿಕ್ಕೆ ಯೋಜನೆಯನ್ನು, ಅಂದರೆ ಪುನಃ ಮಾಡಲಿಕ್ಕೆ ಅದನ್ನು ನಾವು ಉತ್ಸುಕರಾಗಿದ್ದೇವೆ. ವಿಶೇಷವಾಗಿ ಹೇಳೋದೇನು ಅಂತೇಳಿ ಹೇಳಿದರೆ, ನಾವು ಗದ್ದೆಯನ್ನು ವಿಶೇಷ ಮಾಡಿ ಗೊತ್ತಿದ್ದವರೇನಲ್ಲ. ಸೊ ಆದರೆ ಈ ಸಂದರ್ಭದಲ್ಲಿ ಗದ್ದೆ ಮಾಡಿದಾಗ ನಾವು ಕಲ್ತ್ಕೊಂಡ ವಿಚಾರ ಏನು ಅಂತ ಹೇಳಿದರೆ, ಸಾವಯವ ಗದ್ದೆಯನ್ನು ಮಾಡಬೇಕಿದ್ರೆ ಏಪ್ರಿಲ್ನಲ್ಲೇ ಸ್ಟಾರ್ಟ್ ಮಾಡಬೇಕು. ಏಪ್ರಿಲ್ ಮೇನಲ್ಲೇ ಪೊಡಿಕ್ ದಪ್ಪನೆ ಅಂತೇಳಿ ಹೇಳ್ತಾರೆ. ಅಂದರೆ ಗದ್ದೆ ಡ್ರೈ ಇರುವಾಗ ಗದ್ದೆ ಉಳುಮೆ ಮಾಡಬೇಕು, ಸೊ ಹದ ಮಾಡುವಂಥದ್ದನ್ನು ಮಾಡಬೇಕು ಅಂತ ಹೇಳುವಂಥದ್ದನ್ನು, ಅಂದರೆ ಕಳೆದ ವರ್ಷ ನಾವು ಪ್ರಾರಂಭ ಮಾಡಿದ್ದೆ ಜೂನ್ನಲ್ಲಿ ಆಗಿತ್ತು. ಸೊ ಹಾಗಾಗಿ ಈ ವರ್ಷ ಏಪ್ರಿಲ್ ಕೊನೆ ಮೇನಲ್ಲೇ ಈ ಒಂದು ಪ್ರಕ್ರಿಯೆಯನ್ನು ಪ್ರಾರಂಭ ಮಾಡಿ ಎಲ್ಲಿ ಸಾಧ್ಯ ಆಗ್ತದೆ ಅಲ್ಲಿ ಸಾಧ್ಯವಾದಷ್ಟು ಸಾವಯವವನ್ನು ಕೂಡ ಮಾಡಬೇಕು ಅಂತ ಹೇಳುವಂಥ ಉದ್ದೇಶವನ್ನು ಹೊಂದಿದ್ದೇವೆ. ಹಾಗೆ ತರಕಾರಿ ಕೂಡ ಅದರ 2ನೇ ಹಂತದಲ್ಲಿ ಬಹಳಷ್ಟು ಗದ್ದೆಗಳಲ್ಲಿ ತರಕಾರಿ ಕೂಡ ಬೆಳೆಯಲಾಗಿದೆ. ಸೊ ಅದು ಕೂಡ ಒಂದು ಯಶಸ್ವಿ ವಿಚಾರ ಅಂತ ಹೇಳುವಂಥದ್ದನ್ನು
ಹೇಳ್ತಾ, ಸಾಮಾಜಿಕವಾಗಿ ಯಾಕೆ ದೇವಸ್ಥಾನ ತೊಡಗಿಸ್ಕೊಳ್ಬೇಕು ಅಂತ ಹೇಳಿದರೆ, ಬ್ರಿಟಿಷರ ಅಥವಾ ಮೊಘಲರ ಆಡಳಿತಕ್ಕಿಂತ ಮೊದಲು ದೇವಸ್ಥಾನಗಳೇ ಭಾರತದಲ್ಲಿ ಸಾಮಾಜಿಕ ಮತ್ತು ಧಾರ್ಮಿಕ ಕೇಂದ್ರಗಳಾಗಿದ್ದು, ರಾಜರುಗಳು ಎಲ್ಲ ಯಾವುದೇ ಸಾಮಾಜಿಕ ವಿಚಾರಗಳನ್ನು ಜನರಿಗೆ ತಲುಪಿಸುವಂಥದ್ದು ದೇವಸ್ಥಾನಗಳ ಮುಖಾಂತರವನ್ನು ತಲುಪಿಸ್ತಾ ಇದ್ದರು. ಸೊ ಹಾಗಾಗಿ ದೇವಸ್ಥಾನಗಳ ಮೂಲಕ ಆ ಒಂದು ವಿಚಾರಗಳನ್ನು ಜನರಿಗೆ ಹೋದಾಗ ಅದಕ್ಕೆ ಹೆಚ್ಚಿನ ಮಹತ್ವ ಬರ್ತದೆ. ಮತ್ತು ದೇವಸ್ಥಾನ ಕೂಡ ಸಾಮಾಜಿಕವಾಗಿ, ಧಾರ್ಮಿಕವಾಗಿ, ಶೈಕ್ಷಣಿಕವಾಗಿ ತೊಡಗಿಸಿಕೊಳ್ಳುವಂಥದ್ದು ತುಂಬ ಅಗತ್ಯ. ಸೊ ಆ ನಿಟ್ಟಿನಲ್ಲಿ ಈ ಒಂದು ಕಾರ್ಯವನ್ನು ನಾವು ಕೈಗೊಳ್ಳಲಾಗಿದೆ. ಅದಲ್ಲದೆ ಧಾರ್ಮಿಕ ಶಿಕ್ಷಣವನ್ನು ಈಗಾಗಲೇ 5-6 ಕೇಂದ್ರಗಳಲ್ಲಿ ಪ್ರಾರಂಭ ಮಾಡಲಾಗಿದೆ. ಧಾರ್ಮಿಕ ಗ್ರಂಥಾಲಯ ಕೂಡ ದೇವಸ್ಥಾನದಲ್ಲಿ ಪ್ರಾರಂಭ ಮಾಡಿದ್ದೇವೆ. ಸೊ ಅದಕ್ಕೆ ಅದರಲ್ಲಿ ಈಗಾಗಲೇ 3000ದಷ್ಟು ಗ್ರಂಥಗಳಿದೆ. ತಮ್ಮ ಮನೆಯಲ್ಲಿ ವಿಶೇಷ ಗ್ರಂಥಗಳು ಯಾವುದಾದ್ರು ಇದ್ದರೆ ಅದು ತಾವು ಉಪಯೋಗ ಮಾಡ್ತಾ ಇಲ್ಲದಿದ್ದರೆ ಅದನ್ನು ದೇವಸ್ಥಾನದ ಗ್ರಂಥಾಲಯಕ್ಕೆ ತಾವು ತಂದು ಕೊಡಬಹುದು ಅಂತ ಹೇಳುವಂಥದ್ದನ್ನು ಈ ಸಂದರ್ಭದಲ್ಲಿ ನಾನು ವಿಶೇಷವಾಗಿ ಉಲ್ಲೇಖ ಮಾಡ್ತಾ ಇದ್ದೇನೆ. ಯಾಕೆಂತ ಹೇಳಿದ್ರೆ ವಿಶೇಷವಾಗಿ ಡಾಕ್ಟರ್ ವೀರೇಂದ್ರ ಹೆಗಡೆಯವರು ಈ ವಿಷಯವನ್ನು ನಾವು ಪ್ರಸ್ತಾಪ ಮಾಡಿದಾಗ ಪೂಜ್ಯರು ಅವರ ಒಂದು ವಿಶೇಷ ಮುತುವರ್ಜಿಯಿಂದ ಒಂದಷ್ಟು ಗ್ರಂಥಗಳನ್ನು ದೇವಾಲಯಕ್ಕೆ ಒದಗಿಸ್ತೇವೆ ಅಂತ ಹೇಳುವಂಥದ್ದನ್ನು ಕೂಡ ಇಲ್ಲಿ ಹೇಳಿದ್ದನ್ನು ನಾನು ವಿಶೇಷವಾಗಿ ಉಲ್ಲೇಖ ಮಾಡ್ತಾ ಇದ್ದೇನೆ. ಹಾಗೆ ಇನ್ನಿತರ ಸಾಮಾಜಿಕ ಕಾರ್ಯಗಳಲ್ಲಿ ಕೂಡ ದೇವಾಲಯ ತೊಡಗಿಲಿದೆ ಅಂತ ಹೇಳುವುದನ್ನು ಈ ಮೂಲಕ ಹೇಳಪಡುತ್ತೆ. ಓಕೆ, ಈಗಾಗಲೇ ಭತ್ತ ಬೆಲೆಯವನ ಕಾರ್ಯಕ್ರಮವನ್ನು ನಮ್ಮ ದೇವಸ್ಥಾನದಿಂದ ಹಮ್ಮಿಕೊಂಡಿದ್ದು ಬೇರೆ ಬೇರೆ ದೇವಸ್ಥಾನದಲ್ಲಿ ಮಾಡಿದ್ದು ನಾವು ಕಂಡಿದ್ದೇವೆ. ಪ್ರೇರಣೆಯಾಗಿದೆ. ಇದೊಂದು ಮಕ್ಕಳಿಗೂ ಸಹ ನೋಡ್ಲಿಕ್ಕೆ ಒಂದು ಅವಕಾಶ ಸಿಕ್ಕಿದೆ. ಅದೇ ರೀತಿ ಧಾರ್ಮಿಕ ಶಿಕ್ಷಣ ಮತ್ತು ಧಾರ್ಮಿಕ ಗ್ರಂಥಾಲಯ, ಇದರ ಒಂದು ಮಾಡೆಲ್ ಅನ್ನು ನಮ್ಮ ಎಂಡೋಮೆಂಟ್ ಇಲಾಖೆಯ ಕಮಿಷನರೇ ನಮಗೆ ನೇರವಾಗಿ ನನ್ನಿಂದಲೇ ಮಾಹಿತಿಯನ್ನು ಪಡೆದುಕೊಂಡಿದ್ದಾರೆ. ಅಂದ್ರೆ ಬೇರೆ A ಗ್ರೇಡ್ B ಗ್ರೇಡ್ ಅಲ್ಲಿ ಅದನ್ನು ವಿಸ್ತರಿಸಿ ಮಾಡೆಲ್ ಆಗಿ ತಗೊಂಡಿದ್ದಾರೆ. ಅಷ್ಟೊಂದು ಪ್ರಸಿದ್ಧಿಯನ್ನು ಪಡೆದಿದೆ. ಓಕೆ, ಬಹುಶಃ ಇಷ್ಟೆಲ್ಲ ಯೋಜನೆಗಳನ್ನ ಮಾಡಿ ಅದರಲ್ಲಿ ಯಶಸ್ಸು ಕಂಡ ಬಳಿಕ ಮುಂದಕ್ಕೂ ಕೆಲವೊಂದು ಯೋಜನೆಗಳನ್ನು ಮಾಡುವಂತ ಇಂಗಿತ ಅಥವಾ ಚಿಂತನೆ ತಮ್ಮಲ್ಲಿ ಇರುತ್ತೆ. ಸೊ ಮುಂದಿನ ಕಾರ್ಯ ಯೋಜನೆಗಳ ಬಗ್ಗೆ ಸೇರಿಕೊಂಡು ಮಾಹಿತಿಯನ್ನು ಕೊಡೋದಿದ್ರೆ ಅದರ ಮಧ್ಯೆ ಮೊದಲು ನಾನೊಂದು ಅದು ಸಿಡಿಮದ್ದಿನ ಬಗ್ಗೆ ವಿಶೇಷವಾಗಿ ಬಲ ಹೇಳಿದಾದ್ರೆ, ಕಳೆದ ಬಾರಿಯಂತೆ ಮಾಡಲಿಕ್ಕೆ ಪ್ರಯತ್ನ ಮಾಡ್ತಾ ಇದ್ದೇವೆ ಅಂತ ಹೇಳಿದ್ದೇನೆ. ಅದಲ್ಲದೆ ಸಿಡಿಮದ್ದು ಪ್ರಾರಂಭ ಈ ಬಾರಿ ಗಂಗಾವತರಣದ ಒಂದು ಕಲ್ಪನೆಯಿಂದ ಆಗ್ತದೆ. ಶಿವನ ಜಡೆಗೆ ಗಂಗೆ ಬರುವ ಒಂದು ಕಲ್ಪನೆಯನ್ನು ಇಟ್ಟುಕೊಂಡು ಆ ರೀತಿಯ ಒಂದು ಸಿಡಿಮದ್ದನ್ನು ಒಂದು ಪ್ರದರ್ಶನಕ್ಕೆ ಒಂದು ಯೋಚನೆ ಮಾಡಿದೆ. ಗಂಗಾವತರಣ, ಶಿವನ ಜಡೆಗೆ ಗಂಗೆ ಇಳಿಯುವುದು ಮತ್ತು ಶಿವನ ಜಡೆಯಿಂದ ಗಂಗೆ ಹೊರಗೆ ಬರುವಂಥದ್ದು, ಇದು ಗಂಗಾವತರಣ. ಅದರಿಂದ ಸಿಡಿಮದ್ದು ಪ್ರಾರಂಭಗೊಳ್ಳುತ್ತದೆ. ಹಾಗೆ ಕೊನೆಗೊಳ್ಳುವುದು ಕಾಮದಹನ. ಶಿವ 3ನೇ ಕಣ್ಣು ತೆರೆದು ಕಾಮದಹನ ಮಾಡಿದಂಥ ಒಂದು ಏನು ವಿಚಾರ ಇದೆ ಅಥವಾ ಒಂದು ಕತೆ ಇದೆ, ಆ ವಿಚಾರದವನ್ನು ಒಂದು ಜನರಿಗೆ ಪ್ರದರ್ಶನ ಮಾಡುವಂಥದ್ದು. ಇದರಲ್ಲಿ ಸಂದೇಶ ಏನು ಅಂತ ಹೇಳಿದರೆ, ಕಾಮನೆಗಳೇ ದುಃಖಕ್ಕೆ ಮೂಲ ಅಂತ ಹೇಳುವಂಥದ್ದನ್ನು ನಾವು ಅರ್ಥಕೊಳ್ಳಬೇಕು. ಆಸೆಯೇ ದುಃಖಕ್ಕೆ ಮೂಲ ಅಂತೇಳಿ ಭಗವಾನ್ ಬುದ್ಧ ಹೇಳಿದ ರೀತಿಯಲ್ಲಿ ಶಿವ ಅದನ್ನು ಮೊದಲೇ ಸಂದರ್ಭದಲ್ಲಿ ನಮ್ಮ ಪುರಾಣಗಳಲ್ಲಿ ಬಂದಂಥದ್ದು. ಆ ಕಾಮನೆಯನ್ನು ದಹನ ಮಾಡಿದಾಗ ನಮಗೆ ಸಂತೋಷವನ್ನು ನಮಗೆ ಸಿಗ್ತದೆ ಅಂತ ಹೇಳುವಂಥದ್ದನ್ನು ಆ ಮೂಲಕ ಈ ಒಂದು ಸಿಡಿಮದ್ದು ಪ್ರದರ್ಶನ ಕೊನೆಗೊಳ್ಳಲಿಕ್ಕೆ. ಸೊ ಅದರಲ್ಲೂ ಕೂಡ ಒಂದು ವಿಭಿನ್ನ ಪರಿಕಲ್ಪನೆಯನ್ನು ಇಲ್ಲಿ ಜೋಡಿಸಿಕೊಳ್ಳಲಾಗಿದೆ ಅನ್ನುವಂಥದ್ದು. ಇನ್ನು ಮುಂದಿನ ಕಾರ್ಯಯೋಜನೆಗಳು, ಚಿಂತನೆಗಳ ಬಗ್ಗೆ ಮುಂದೆ ಕಾಂಪೌಂಡ್ ವಾಲನ್ನು ಅಂದರೆ ಆವರಣ ಗೋಡೆಯನ್ನು ಇಮಿಡಿಯೇಟ್ ಆಗಿ ಈ ಮೂಲಕ ಪ್ರಾರಂಭ ಮಾಡಲಾಗ್ತದೆ. 28ನೇ ತಾರೀಕಿಗೆ ಅದಕ್ಕೆ ನಾವು ಫೌಂಡೇಶನ್ ಅಡಿಪಾಯ ಹಾಕಲಿಕ್ಕಿದ್ದೇವೆ. ಹಾಗೆ ಅನ್ನದಾನ ನಡೆಸುವಂಥ ಅನ್ನಛತ್ರಕ್ಕೆ, ಅನ್ನಪೂರ್ಣ ಅನ್ನಛತ್ರಕ್ಕೆ ಆ ದಿವಸ ಚಾಲನೆ ಕೊಡಲಿಕ್ಕಿದೆ. ಅದಕ್ಕಾಗಿ ಈಗಾಗಲೇ ಇಲಾಖೆಯಿಂದ ನಮಗೆ ಅನುಮತಿ ಬಂದಿದೆ. ಹಿಂದಿನ ವ್ಯವಸ್ಥಾಪನಾ ಸಮಿತಿಯವರು ಒಂದಷ್ಟು ಚಾಲನೆ ಮಾಡಿ ಸ್ವಲ್ಪ ಕೆಲಸ ಮಾಡಿದ್ರು ಅದನ್ನು. ಸೊ ಅದನ್ನು ಮುಂದುವರಿಸ್ತಾ ಆ ಕೆಲಸವನ್ನು ಪೂರ್ಣಗೊಳಿಸುವ ನಿಟ್ಟಿನಲ್ಲಿ ಆ ಕೆಲಸವನ್ನು ಕೂಡ ನಾವು ಅದನ್ನು ಪುನರಾರಂಭ ಮಾಡಲಿಕ್ಕಿದ್ದೇವೆ. ಸೊ ಅದಕ್ಕೂ ಕೂಡ ಅದನ್ನು ಪೂರ್ಣ ಪ್ರಮಾಣದಲ್ಲಿ, ಅಂದರೆ ಮೊದಲು ಅದನ್ನು ಆ ಸಂದರ್ಭದ ವ್ಯವಸ್ಥೆಗೋಸ್ಕರ ಏನು ಮಾಡಿದ್ರು ಅದನ್ನು ಪೂರ್ಣ ಪ್ರಮಾಣದಲ್ಲಿ ಸ್ಲ್ಯಾಬ್ ಮಾಡಿ ಅದರಿಂದ ಮೇಲೆ ಒಂದು G+1 ರೀತಿಯಲ್ಲಿ ತಗೊಂಡು ಸುಮಾರು 3,75,00,000 ಅನ್ನಛತ್ರ ಮತ್ತು ಆಡಳಿತ ಸಮಿತಿಯ ಕಚೇರಿ ಹಾಗೂ ಎಲ್ಲ ಸೇವಾ
ಸೇವಾ ಚಟುವಟಿಕೆ ಅಲ್ಲ ಸೇವಾ ಕೌಂಟರನ್ನು ಕೂಡ ಹೊರಾಂಗಣಕ್ಕೆ ತರುವ ಒಂದು ಉದ್ದೇಶವನ್ನು ನಾವು ಹೊಂದಿದ್ದೇವೆ. ವಿಶೇಷವಾಗಿ ಏನು ಅಂತ ಹೇಳಿದರೆ ದೇವಳದ ಹೊರಾಂಗಣವನ್ನು ಕೂಡ ಒಂದು ಧಾರ್ಮಿಕ ಭಾವನೆಯಿಂದ ಈಗ ಏನಾಗ್ತಾ ಇದೆ ಅದೊಂದು ಚಪ್ಪಲಿ ಹಾಕ್ಕೊಂಡು ನಡ್ಕೊಂಡು ಹೋಗೋದು ಆ ರೀತಿಯ ಇದು ನಡೀತಾ ಇದೆ. ಸೊ ಅದನ್ನು ಕೂಡ ಬೇರೆ ಕೊಲ್ಲೂರು ಮುಂತಾದ ಕಡೆಗಳಲ್ಲಿ ಇದ್ದ ರೀತಿಯಲ್ಲಿ ಯಾಕಂದರೆ ಪಾವಿತ್ರ್ಯತೆಯನ್ನು ಹೆಚ್ಚಿಸಲಿಕ್ಕೋಸ್ಕರ ಈಗ ಯಾಗಶಾಲೆ ಕೂಡ ನಮ್ಮದು ಹೊರಾಂಗಣದಲ್ಲಿ ಬಂದಿದೆ. ಸೊ ಹಾಗಾಗಿ ಮುಂದಿನ ದಿವಸಗಳಲ್ಲಿ ಅಲ್ಲಿ ಚಪ್ಪಲಿ ಹಾಕ್ಕೊಂಡು ಹೋಗೋದ ರೀತಿಯಲ್ಲಿ, ಹಾಗೆ ಈ ಏನು ಸೋಪಾನ ಮಂಟಪ ಹಿಂದಿನ ವ್ಯವಸ್ಥಾಪನಾ ಸಮಿತಿಯವರು ಮಾಡಿದ್ದಾರೆ ಅದರ ಒಂದು ಪೂರ್ಣಗೊಳಿಸುವ ರೀತಿಯಲ್ಲಿ ಹೊರಾಂಗಣದ ಜಗಲಿಯನ್ನು ಹಾಗೆ ಹೊರಾಂಗಣ ಗೋಪುರವನ್ನು ಕೂಡ ಮಾಡಿಕೊಳ್ಳುವಂಥ ಉದ್ದೇಶ ಹೊಂದಿದೆ. ಆವರಣ ಗೋಡೆಯನ್ನು ಮಾಡೋದು, ಹಾಗೆ ಎದುರುಗಡೆ ಒಂದು ಮಹಾದ್ವಾರವನ್ನು ಅಂದರೆ ಖಾಸಗಿ ಬಸ್ ನಿಲ್ದಾಣದ ಬಳಿಯಲ್ಲಿ ಒಂದು ಮಹಾದ್ವಾರವನ್ನು ದೇವಳದ ಈ ಆವರಣ ಸಂಪೂರ್ಣ ಆದಾಗೆ ಮಹಾದ್ವಾರವನ್ನು ನಿರ್ಮಿಸುವುದನ್ನು ಕೂಡ ಈ ಸಂದರ್ಭದಲ್ಲಿ ಯೋಚನೆ ಮಾಡಲಾಗಿದೆ. ಹಾಗೆ ಮಹಾಯೋಜನೆಯ ಬಗ್ಗೆ ಈಗಾಗಲೇ ನಾವು ಜನರಿಗೆ ಬಹಳಷ್ಟು ಮಾಹಿತಿಗಳನ್ನು ಕೊಟ್ಟಿದ್ದೇವೆ. ಅದನ್ನು ಮುಂದಿನ ದಿವಸಗಳಲ್ಲಿ ಕೂಡ ನಾವು ಮಹಾಯೋಜನೆ ಬಗ್ಗೆ ವಿಸ್ತೃತವಾಗಿ ನಾವು ಮಾತಾಡುವ ಅಂತೇಳಿ ಹೇಳ್ತಾ ಇವತ್ತು ಈ ಒಂದು ಕಾರ್ಯಕ್ರಮಕ್ಕೆ ನಮ್ಮನ್ನು ಕರೆದದಕ್ಕೆ ಪೂರ್ವಕ ಅಭಿನಂದನೆಗಳನ್ನು ಸಲ್ಲಿಸ್ತಾ ಇದ್ದೇನೆ. ಪೂರಕವಾಗಿ ಯೋಜನೆಗಳ ಬಗ್ಗೆ ಹೇಳುವಂಥದ್ದಿದ್ರೆ, ಈಗಾಗಲೇ ಅಧ್ಯಕ್ಷರು ಹೇಳಿದಂತೆ ಎಲ್ಲ ಅಭಿವೃದ್ಧಿ ಯೋಜನೆಗಳು ಮಾಸ್ಟರ್ ಪ್ಲಾನ್ ಮಾಡಿದ್ದೇವೆ. ಅಂದರೆ ಮುಂದೆ ಅಭಿವೃದ್ಧಿ ಒಂದು ಸಮಯದಲ್ಲಿ ಯಾವುದಕ್ಕೆ ಒಂದು ತೊಂದರೆ ಆಗುವುದ ರೀತಿಯಲ್ಲಿ ಪರಿಸರಕ್ಕೆ ತಕ್ಕಂತೆ ಮಾಡಿದ್ದೇವೆ. ಹಾಗೇನೆ ಈಗಾಗಲೇ ಅನ್ನಛತ್ರ ಅಪ್ರೂವ್ ಆಗಿದೆ. ಈಗಾಗಲೇ ಒಂದು 10-20 ದಿವಸದಲ್ಲಿ ಟೆಂಡರ್ ಮಾಡಿ ನಾವು ಅದನ್ನು ಪ್ರಾರಂಭಿಸ್ತೇವೆ. ಮುಂದೆ ಹಂತವಾಗಿ ಕೆಲಸವನ್ನು ಪ್ರಾರಂಭಿಸ್ತೇವೆ. ಹಾಗೆ ನಾಳೆ ದಿವಸ ಇಲ್ಲಿ ನಾವು ಈಗಾಗಲೇ ಅಪ್ಲಿಕೇಶನ್ ಕೊಟ್ಟ ಬೇಸಿಸ್ನಲ್ಲಿ ಸಿವೇಜ್ ಟ್ರೀಟ್ಮೆಂಟ್ ಪ್ಲ್ಯಾಂಟನ್ನು ಮಾಡೋದ್ರ ಬಗ್ಗೆ ಕೂಡ ಎಂಡೋಮೆಂಟ್ ಆಫೀಸಿನಿಂದ ನಾಳೆ ಬಂದು ಇನ್ಸ್ಪೆಕ್ಷನ್ ಮಾಡಲಿಕ್ಕೆ ಇಂಜಿನಿಯರ್ಗಳು ಬರಲಿಕ್ಕಿದ್ದಾರೆ. ಅಂದರೆ ನಮ್ಮ ಏನು ದಕ್ಷಿಣ ಭಾಗದಲ್ಲಿ ಏನು ತೋಡಿದೆ ಅದನ್ನು ನೀರಿನ ಹರಿವೇನಿದೆ ಅದು ನಗರದ ಎಲ್ಲ ಕೊಳಚೆ ನೀರು ಬರ್ತಾ ಇದೆ. ಸೊ ಅದನ್ನು ಶುದ್ಧೀಕರಣ ಘಟಕವನ್ನೊಂದು ಸ್ಥಾಪಿಸಿ ಆ ಮೂಲಕ ನೀರನ್ನು ಶುದ್ಧೀಕರಣ ಮಾಡಿ ಶುದ್ಧ ನೀರನ್ನು ಹೊರಗೆ ಬಿಡುವಂಥ ವ್ಯವಸ್ಥೆಯನ್ನು ಕೂಡ ಆ ಮೂಲಕ ಗದ್ದೆಯ ಭಾಗದಲ್ಲಿ ಶುದ್ಧ ನೀರೇ ಹರಿದು ಹೋಗುವ ರೀತಿಯಲ್ಲಿ ಮಾಡಬೇಕು. ಮತ್ತು ಅದನ್ನು ವಿವಿಧ ದೇವಳದ ಹೂವಿನ ಇದಕ್ಕೆ ಬಿಟ್ಟು ಬಾಕಿ ಎಲ್ಲ ದೇವರ ಹೂವಿನ ಬಳಕೆಗೆ ಬಿಟ್ಟು ಹೂತೋಟಕ್ಕೆ ಬಿಟ್ಟು ಬಾಕಿ ಎಲ್ಲ ಬಳಕೆಗಳಿಗೆ ಮಾಡ್ಬೋದು ಅಂತ ಹೇಳುವಂಥದ್ದನ್ನು ದೈವಜ್ಞರು ಸೂಚಿಸಿದ್ದಾರೆ. ಅದೇ ರೀತಿಯಲ್ಲಿ ಅದನ್ನು ಮಾಡಬೇಕು ಅಂತೇಳಿ ಉದ್ದೇಶವನ್ನು ಹೊಂದಿದ್ದೇವೆ. ಹಾಗೆ ಸಣ್ಣ ಒಂದು ಗೋಶಾಲೆ ಹಾಗೂ ಗೋಧಾಮ ನಮಗೊಂದು ಮಾಡುವಂತಹ ಯೋಚನೆ ಕೂಡ ಇದೆ. ಈ ಎಲ್ಲ ವಿಚಾರಗಳನ್ನು ಕೂಡಲೇ ತ್ವರಿತವಾಗಿ ಮಾಡಬೇಕು ಅಂತ ಹೇಳುವ ಉದ್ದೇಶವನ್ನು ಹೊಂದಿದೆ. ಓಕೆ, ಇನ್ನು ಕೊನೆಯದಾಗಿ ಜನತೆಗೆ ಎಲ್ಲರೂ ಜಾತ್ರೆಯ ಕಾತರದಲ್ಲಿದ್ದಾರೆ. ಸೊ ಕೊನೆಯದಾಗಿ ಜನತೆಗೆ ಒಂದು ಆಮಂತ್ರಣವನ್ನು ಕೊಡುವಂಥ ನೆಲೆಯಲ್ಲಿ ಅಥವಾ ತಮ್ಮ ಒಂದು ಮಾತುಗಳನ್ನು ಹೇಳುವಂಥದ್ದು. ಈ ಸಲದ ಜಾತ್ರೋತ್ಸವಕ್ಕೆ ಸಾರ್ವಜನಿಕರು ಅತ್ಯಂತ ಸಂಭ್ರಮದಿಂದ ಸಂಭ್ರಮಿಸಬೇಕು ಅಂತ ಎಲ್ಲ ಸಾರ್ವಜನಿಕರನ್ನು ಮನವಿ ಮಾಡ್ತಾ ಇದ್ದೇನೆ. ತಾವೆಲ್ಲರೂ ಬಂದು ನಮ್ಮೊಟ್ಟಿಗೆ ಸೇರಿ ಸಹಕರಿಸಬೇಕಂತ ಮತ್ತೊಮ್ಮೆ ವಿನಂತಿ. ಪುತ್ತೂರು ಒಡೆಯನ ಹತ್ತೂರ ಜನರ ಸಂಭ್ರಮದ ಜಾತ್ರೆಗೆ ತಮಗೆಲ್ಲ ಆದರದ ಸ್ವಾಗತ. ತಮ್ಮ ಬಂಧು ಬಳಗದವರನ್ನು ಹತ್ತೂರಿನಿಂದ 10 ದೇಶಗಳಿಂದ ಕರೆದು ತನ್ನಿ. ಅವರೆಲ್ಲರೊಟ್ಟಿಗೆ ಸೇರಿ ಈ ಒಂದು ಜಾತ್ರೆಯನ್ನು ವಿಶ್ವವಿಖ್ಯಾತವಾದ ಒಂದು ಜಾತ್ರೆಯನ್ನು ಇನ್ನಷ್ಟು ಸುಂದರವಾಗಿ, ಇನ್ನಷ್ಟು ಶಿಸ್ತುಬದ್ಧವಾಗಿ, ಇನ್ನಷ್ಟು ಮಾಹಿತಿದಾಯಕವಾಗಿ, ಇನ್ನಷ್ಟು ಸುಂದರವಾಗಿ ಮಾಡುವ ಅಂತೇಳಿ ಹೇಳ್ತಾ ತಮಗೆಲ್ಲರಿಗೂ ಮತ್ತೊಮ್ಮೆ ಪುತ್ತೂರು ಜಾತ್ರೆಗೆ, ಪುತ್ತೂರು ಆಯನಕ್ಕೆ, ಪುತ್ತೂರು ಬೆಡಿಗೆ ಹಾರ್ದಿಕವಾದ ಸ್ವಾಗತವನ್ನು ಬಯಸ್ತಾ ಇದ್ದೇನೆ. ಧನ್ಯವಾದಗಳು ಇಬ್ಬರಿಗೂ ಕೂಡ. ಬಹುಶಃ ಕಾರ್ಯದ ಒತ್ತಡದ ನಡುವೆ ಕೂಡ ಬಂದು ಜನರ ಒಂದು ಜೊತೆಗೆ ಒಂದು ಮಾಹಿತಿಯನ್ನು ಕೊಡಬೇಕು ಅನ್ನುವಂಥ ನೆಲೆಯಲ್ಲಿ ಬಂದು ಕಾರ್ಯಕ್ರಮದಲ್ಲಿ ಪಾಲ್ಗೊಂಡ್ರಿ. ಇಬ್ಬರಿಗೂ ಕೂಡ ಪ್ರೀತಿಪೂರ್ವಕ ಧನ್ಯವಾದಗಳನ್ನು ಅರ್ಪಿಸ್ತಾ ಇದ್ದೇನೆ. ವೀಕ್ಷಕರೇ, ಇದು ಈ ಹೊತ್ತಿನ ವಿಶೇಷ. ಇನ್ನೇನು ಕೆಲವೇ ದಿನಗಳು ಬಾಕಿ ಉಳಿದಿದೆ. ಆ ಮೂಲಕ ಪುತ್ತೂರು ಜಾತ್ರೆಯ ಸಂಭ್ರಮ ತೆರೆದುಕೊಳ್ಳಲಿದೆ. ಸೊ ಎಲ್ಲರೂ ಕೂಡ ಬಂದು ಭಾಗವಹಿಸಿ ಮಹಾಲಿಂಗೇಶ್ವರನ ಕೃಪೆಗೆ ಪಾತ್ರರಾಗಿ ಆ ಸಂಭ್ರಮದ ಹೊಸತನಗಳು ಅನೇಕ ಇದೆ. ಸೊ ಆ ಎಲ್ಲ ದೃಶ್ಯ ವೈಭವವನ್ನು ತಮ್ಮ ಕಣ್ತುಂಬಿಕೊಳ್ಳಿ ಅನ್ನುವಂಥ ಒಂದು ಮನವಿಯನ್ನ ಮಾಡಿಕೊಳ್ತಾ ಇದು ಈ ಹೊತ್ತಿನ ವಿಶೇಷ. ಮುಂದಿನ ಕಾರ್ಯಕ್ರಮದೊಂದಿಗೆ ಮತ್ತೆ ಬರ್ತೀವಿ. ನೋಡ್ತಾ ಇರಿ ಸುದ್ದಿ ನ್ಯೂಸ್ ಪುತ್ತೂರು. ನಮಸ್ಕಾರ.